ಹಲೋ ನಮಸ್ತೆ ವೀಕ್ಷಕರೇ, ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲ್ ನಯನ್. ಇವತ್ತಿನ ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಒಂದು ಕಾಯ್ದೆಯ ಬಗ್ಗೆ, ಒಂದು ಕಾನೂನಿನ ಕುರಿತಂತೆ ಒಂದಷ್ಟು ವಿವರಣೆ ಮತ್ತು ಒಂದಷ್ಟು ಮಾಹಿತಿ ಮತ್ತು ಆ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ನಮ್ಮೊಟ್ಟಿಗೆ ವಿಶೇಷವಾದಂಥ ಒಬ್ಬರು ವಕೀಲರು ಕೂಡ ನೆರೆದಿದ್ದಾರೆ. ಹಾಗಾದರೆ ಯಾವ ಕಾನೂನು, ಯಾವ ಕಾಯ್ದೆ, ಯಾವ ಅಡ್ವೊಕೇಟ್ ನಮ್ಮ ಜೊತೆಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಖಂಡಿತವಾಗ್ಲೂ ಹೇಳ್ತೇನೆ, ಇವತ್ತು ಇಲ್ಲಿ ಚರ್ಚೆ ಆಗ್ತಕ್ಕಂಥ ಕಾನೂನು ಅಥವಾ ಕಾಯ್ದೆ ವರ್ಗಾವಣೆ ಲಿಖಿತಗಳ ಅಧಿನಿಯಮ. ನೀವೆಲ್ಲ ಚೆಕ್ ಬೌನ್ಸ್ ಬಗ್ಗೆ ಕೇಳಿರ್ತೀರಿ. ಈ ಚೆಕ್ ಅಂದರೆ ಏನು, ಚೆಕ್ ಯಾಕೆ ಬೌನ್ಸ್ ಆಗುತ್ತೆ, ಏನು ಅಂತಕ್ಕಂಥ ವಿಷಯಗಳ ಒಂದು ಕಾಯ್ದೆ ಇದೆ. ಈ ಕಾಯ್ದೆಯನ್ನು ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಪರಿಚಯ ಮಾಡಿಕೊಡ್ತಕ್ಕಂಥ ವಕೀಲರು ವಿಶೇಷವಾಗಿ ಇವತ್ತು ನಮ್ಮೊಟ್ಟಿಗೆ ನೆರೆದಿದ್ದಾರೆ. ರಾಘವೇಂದ್ರ ರಾವ್ ಅಂತಕ್ಕಂಥವ್ರು, ಇವರು ಭಾರತ ಸರ್ಕಾರದ ವಕೀಲರು ಹಾಗೂ ನೋಟ್ರಿ ಭಾರತ ಸರ್ಕಾರ. ಇವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡಿಕೊಂಡು ಅವರೊಟ್ಟಿಗೆ ಈ ಕಾಯ್ದೆಯ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮದಲ್ಲಿ ಸ್ವಾಗತ. ಸರ್, ಇದು ವಿಶೇಷವಾಗಿ ಕಾನೂನು ಸ್ಪಂದನ ಕಾರ್ಯಕ್ರಮದಲ್ಲಿ ನೀವು ಒಂದು ವಿಶೇಷವಾದಂಥ ಕಾಯ್ದೆಯ ಬಗ್ಗೆ ನಮ್ಮೊಟ್ಟಿಗೆ ನಮ್ಮ ವೀಕ್ಷಕರೆಲ್ಲರಿಗೂ ಒಂದು ಮಾಹಿತಿಯನ್ನು, ಅವೇರ್ನೆಸ್ಸನ್ನು ಮೂಡಿಸುವುದಕ್ಕಾಗಿ ನೆರೆದಿದ್ದೀರಿ. ಸೊ ಈ ಕಾಯ್ದೆಯ ಕುರಿತಂತೆ ನಿಮ್ಮೊಂದಿಗೆ ಸಾಕಷ್ಟು ಮಾಹಿತಿಯನ್ನು ನಾವು ಮತ್ತು ನಮ್ಮ ವೀಕ್ಷಕರು ನಿರೀಕ್ಷೆಯನ್ನು ಮಾಡ್ತೇವೆ. ಎಸ್ ಸರ್, ಹಾಗೆ ಮೊದಲಿಗೆ ಇವತ್ತು ಏನು ಈ ವರ್ಗಾವಣೆ ಲಿಖಿತಗಳ ಅಧಿನಿಯಮ ಅಂತ ಕನ್ನಡದಲ್ಲಿ ಎಷ್ಟೋ ಜನಕ್ಕೆ ಅರ್ಥ ಆಗಲಿಕ್ಕಿಲ್ಲ. ಸರಳವಾಗಿ ಹೇಳೋದಾದರೆ ಚೆಕ್ ಈ ಬಗ್ಗೆ ಈ ಒಂದು ಕಾನೂನು ಅಥವಾ ಕಾಯ್ದೆ ಅಂತ ಹೇಳ್ಬೋದು. ಈ ಚೆಕ್ನ ವ್ಯವಹಾರಗಳಲ್ಲಿ ಯಾವ ರೀತಿಯಾಗಿ ಕಾನೂನು ಕೆಲಸ ಮಾಡ್ತದೆ ಅನ್ನೋ ನೆಲೆಗಟ್ಟಿನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸರ್, ಆರಂಭಕ್ಕೆ ಮೊದಲನೇ ಪ್ರಶ್ನೆ ನಾನು ಕೇಳ್ತಕ್ಕಂಥದ್ದು, ಈ ಚೆಕ್ ಅಂದರೆ ಏನು ಅಂತಕ್ಕಂಥದ್ದು ಸಿಂಪಲ್ ಆಗಿ ಆರಂಭ ಮಾಡೋದಾದರೆ. ಸಾಮಾನ್ಯವಾಗಿ ಜನಸಾಮಾನ್ಯವಾಗಿ ನಾವು ನೋಡ್ತಾ ಇರುವಾಗ ಚೆಕ್ ಹೇಳುವಾಗ ನಾವು ಬ್ಯಾಂಕಿನಲ್ಲಿ ಕೊಟ್ಟಂತ ಹಾಳೆ, ಅಂದ್ರೆ ನಾವು ಚೆಕ್ ಯಾರಿಗಾದ್ರೂ ಸಂಬಳ ಆಗ್ಬೋದು, ಇಲ್ಲದ್ರೆ ಬಾಡಿಗೆ ಆಗಿರ್ಬೋದು, ಇಲ್ಲದ್ರೆ ಯಾವುದೇ ಫೀಸ್ ಆಗಿರ್ಬೋದು ಕೊಡುವಂತದ ಒಂದು ಹಾಳೆ. ಅದರಿಂದ ನಾವು ಹಣವನ್ನು ವರ್ಗಾವಣೆ ಮಾಡ್ತೇವೆ. ಕಾನೂನಿನಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಸೆಕ್ಷನ್ 6 ಇದೆ. ಅದರಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರ ಇಟ್ ಈಸ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಹೇಳಿ ಹೇಳ್ತಾರೆ. ಅದರಲ್ಲಿ ಯಾರು ಚೆಕ್ ಅನ್ನು ಬರೀತಾರೆ ಅವರನ್ನು ಆಥರ್ ಆರ್ ಡ್ರಾವರ್ ಹೇಳ್ತಾರೆ, ಮತ್ತು ಯಾರಿಗೆ ಆ ಚೆಕ್ ಅನ್ನು ಕೊಡ್ತಾರೆ ಅವರನ್ನು ಪೇ ಹೇಳ್ತಾರೆ. ಅದೇ ರೀತಿ ಆ ಬ್ಯಾಂಕಿಗೆ ನಾವು ಅದರಲ್ಲಿ ಡ್ರಾವರ್ ಹೇಳಿ ಹೇಳ್ತೇವೆ. ವಹಿವಾಟಲ್ಲಿ ನಡೆಸುವಂತದ ಈ ಮೂರು ಟ್ರಾನ್ಸಾಕ್ಷನ್ ಅಲ್ಲಿ ಮೂರು ವಿಧ ಬರ್ತದೆ. ಎಸ್ ಸರ್. ಹಾಗೆ ಇದು ಈ ಚೆಕ್ ಬಗ್ಗೆ ನಾವು ತಿಳಿದುಕೊಂಡ್ವಿ. ಚೆಕ್ ಅಂದ್ರೆ ಏನಂತಕ್ಕಂಥ ಸರ್ವೇ ಸಾಮಾನ್ಯವಾಗಿ ಗೊತ್ತಿರ್ತದೆ. ಆದರೆ ಇದನ್ನ ನಾವು ನೋಡುವಾಗ, ಚೆಕ್ನ ವ್ಯವಹಾರಗಳನ್ನು ನೋಡುವಾಗ ಈ ಟ್ರಾನ್ಸಾಕ್ಷನ್ ಅಲ್ಲಿ ಯಾವ್ಯಾವ ರೀತಿಯಾದಂಥ ಪ್ರಕ್ರಿಯೆಗಳು ಇರ್ತದೆ ಅಂತಕ್ಕಂಥದ್ದು ಚೆಕ್ನ ಟ್ರಾನ್ಸಾಕ್ಷನ್ ಹೇಳಿದ್ರೆ ಚೆಕ್ ಅನ್ನು ನಾವು ಕೊಡ್ತೇವಲ್ಲ, ಚೆಕ್ ಕೊಟ್ಟ ನಂತರ ಆ ಚೆಕ್ ಅಲ್ಲಿ ಹಣ ಇಲ್ಲದಿದ್ರೆ ಅದು ಚೆಕ್ ಬೌನ್ಸ್ ಹೇಳ್ತೇವೆ. ಚೆಕ್ಗೆ ಕೊಟ್ಟ ದಿನದಿಂದ ಮೊದಲು 6 ತಿಂಗಳಿತ್ತು, ಈಗ ಅದರ ವ್ಯಾಲಿಡಿಟಿಯನ್ನು 3 ತಿಂಗಳು ಮಾಡಿದ್ದಾರೆ. 3 ತಿಂಗಳ ನಂತರ ನಾವು ಹಾಕುದಾದ್ರೆ ಅದಕ್ಕೆ ಸ್ಟೇಲ್ ಚೆಕ್ ಹೇಳ್ತಾರೆ. ಅದಕ್ಕೆ ಯಾವುದೇ ವ್ಯಾಲ್ಯೂ ಇರುವುದಿಲ್ಲ ಕಾನೂನಿನಲ್ಲಿ. ಈ ಟ್ರಾನ್ಸಾಕ್ಷನ್ ಮಾಡುವಾಗ ಸರ್, ಈ ಚೆಕ್ ವಿಷಯವಾಗಿ ಬಹಳ ಮುಖ್ಯವಾಗಿ ಬ್ಯಾಂಕ್ನವರಿಗೆ ವಿಶೇಷವಾದಂಥ ಏನಾದರೂ ದರಗಳು ಅಥವಾ ಮುನ್ನೊಂದು ಅಪ್ಲೈಡ್ ಆಗ್ತದೆಯೇ ಅಂತಕ್ಕಂಥದ್ದು. ಇದು ಚೆಕ್ನಲ್ಲಿ ಏನು ಹೇಳಿದ್ರೆ, ಚೆಕ್ ಸಪೋಸ್ ಎಲ್ಲಿಯಾದ್ರೂ ಬೌನ್ಸ್ ಆದ್ರೆ ಅದಕ್ಕೆ ಅವರು ಆ ಚೆಕ್ ಬೌನ್ಸ್ ಫೀಸ್ ಅನ್ನು ಕೂಡ ಹಾಕ್ತಾರೆ. ಅದಲ್ಲದೆ ಆ ಚೆಕ್ ಬೌನ್ಸ್ ಆದ ನಂತರ ಪೇಯಿಗೆ ಚೆಕ್ ರಿಟರ್ನ್ ಮೆಮೊ ಹೇಳಿ ಕೊಡ್ತಾರೆ. ಆ ಚೆಕ್ ರಿಟರ್ನ್ ಮೆಮೊದಲ್ಲಿ ಬೇರೆ ಬೇರೆ ರೀತಿಯಂತಹ ಕ್ಯಾಟಗರಿ ಇರ್ತದೆ. 1, 2, 3 ಒಂದು 21 ಕ್ಯಾಟಗರಿ ಇರ್ತದೆ. ಅದರಲ್ಲಿ ಇನ್ಸಫಿಷಿಯಂಟ್ ಆಫ್ ಫಂಡ್, ಇಲ್ಲದ್ರೆ ಮಿಸ್ ಮ್ಯಾಚ್, ಇಲ್ಲದ್ರೆ ಸಿಗ್ನೇಚರ್ ಡಿಫಾಲ್ಟ್ಸ್, ಹಾಗೆ ಬೇರೆ ಬೇರೆ ಇರ್ತದೆ. ಅದನ್ನು ಅವರಿಗೆ ನಾವು ಕೊಡ್ತಾರೆ ಬ್ಯಾಂಕಿನವರು. ಎಸ್ ಸರ್. ಹಾಗೆ ವೀಕ್ಷಕರು, ನಾವು ನಮಗೆಲ್ರಿಗೂ ಗೊತ್ತಿರ್ತದೆ ಚೆಕ್ ಅಂತ ನಾವು ಯಾವುದು ಕರಿತೇವೆ, ಟ್ರಾನ್ಸಾಕ್ಷನ್ ಅಂತ ಯಾವುದು ಕರಿತಾ ಇದ್ದೇವೆ. ಈ ಟ್ರಾನ್ಸಾಕ್ಷನ್ನು ಮತ್ತು ಚೆಕ್ಗಳ ಬಗ್ಗೆ ನಮಗೆ ಈಗ ಬ್ರೀಫ್ ಆಗಿ ಹೇಳಿದ್ದಾರೆ. ಹಾಗೆ ಏನಿದು ವರ್ಗಾವಣೆ ಲಿಖಿತಗಳ ಅಧಿನಿಯಮ ಅಂತ ನೋಡುವಾಗ ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ನೆನಪಾಗ್ತಕ್ಕಂಥದ್ದು ಒಂದು ಚೆಕ್ನ ವ್ಯಾಲಿಡಿಟಿ. ಯಾಕೆಂದರೆ ವ್ಯಾಲಿಡಿಟಿ ಆದಮೇಲೆ ಚೆಕ್ಕು ಅದು ಕೆಲಸ ಮಾಡ್ತದೆ ಇಲ್ಲ, ಅಥವಾ ಅದರ ಪ್ರೊಸೀಜರ್ಸ್ ಏನು, ಅದಕ್ಕೆ ಸಂಬಂಧಪಟ್ಟ ಕಾನೂನುಗಳು ಏನು ಅನ್ನೋದಾದರೆ, ಒಂದು ಚೆಕ್ನ ವ್ಯಾಲಿಡಿಟಿಯ ಸಂಕ್ಷಿಪ್ತತೆ ಅಥವಾ ಅದರಿಂದ ಆರಂಭವಾಗ್ತಕ್ಕಂಥ ಪ್ರೋಸೆಸ್ ಏನು ಸರ್? ಚೆಕ್ ಕೊಟ್ಟ ನಂತರ, ಚೆಕ್ ಕೊಟ್ಟ ಡೇಟಿ ನಂತರ ಅದದು ವ್ಯಾಲಿಡಿಟಿ ಇದೆ. ಅದ ನಂತರ 3 ತಿಂಗಳೊಳಗೆ ಅದನ್ನು ಹಾಕ್ಬೋದು ಅದರ ವ್ಯಾಲಿಡಿಟಿ. ಓಕೆ.
ವ್ಯಾಲಿಡಿಟಿ ಮುಗಿದಾದ್ಮೇಲೆ ಮತ್ತೆ ಅದು ಕೆಲಸಕ್ಕೆ ಬರುವುದಿಲ್ಲ, ಅದು ಸ್ಟೇಲ್ ಚೆಕ್ ಹೇಳ್ತಾರೆ. ಓಕೆ 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 ಎಸ್ ಸರ್. ಈಗ ಚೆಕ್ಕನ್ನು ಕೊಡುವಾಗ ತೆಗೆದುಕೊಳ್ಳುವಾಗ ಅಂತೂ ಮುಂಚಿತವಾಗಿ ವ್ಯಾಲಿಡಿಟಿ ಮುಗಿದಿರೋ ಚೆಕ್ಕನ್ನು ಬಳಸುವುದು ಆ ಥರದ್ದು ಕೂಡ ಆಗುದಿಲ್ಲ. ಅದಕ್ಕಿಂತ ಮೊದಲು ಹಾಕ್ಲಿಕ್ಕೆ ಮಾನ್ಯತೆ ಬರುವುದಿಲ್ಲ. ಖಂಡಿತ ಸರ್. ಹಾಗೆ ಈ ಚೆಕ್ಗಳು ಬಹಳ ಮುಖ್ಯವಾದಂಥ ವಿಷಯಕ್ಕೆ ಬರ್ತಾ ಇದ್ದೇವೆ. ಚೆಕ್ಗಳು ಅಫೆನ್ಸ್ ಆಗ್ತಕ್ಕಂಥ ಸಂದರ್ಭಗಳು ಅಥವಾ ಯಾವಾಗೆಲ್ಲ ಈ ರೀತಿಯಾದಂಥ ಚಟುವಟಿಕೆ ಆಗಬಹುದು ಅಥವಾ ಸಂಭವಿಸಬಹುದು ಅಂತಕ್ಕಂಥ. ಚೆಕ್ ಕೊಟ್ಟ ನಂತರ ಅದರಲ್ಲಿ ಹಣ ಇಲ್ಲದಿದ್ರೆ ಅದು ಅಫೆನ್ಸ್. ಓಕೆ, ಅದು ಕೂಡ ಕ್ರಿಮಿನಲ್ ಅಫೆನ್ಸ್ ಆಗ್ತದೆ. ಓಕೆ ಓಕೆ ಓಕೆ. ಆದ ನಂತರ ಚೆಕ್ ಪಡೆದುಕೊಂಡವನು ಅದನ್ನು 1 ತಿಂಗಳೊಳಗೆ ಅವರಿಗೆ ನೋಟಿಸ್ ಅನ್ನು ಕೊಡಬೇಕು. ಓಕೆ ಓಕೆ. ನೋಟಿಸ್ ಇಸ್ ಅನ್ ಮ್ಯಾಂಡೇಟರಿ. ನೋಟಿಸ್ ಕೊಡ್ಲೇಬೇಕು. ಯಾಕಂದ್ರೆ ಡೈರೆಕ್ಟ್ ಹೋಗಿ ಯಾರಿಗೆ ಕೂಡ ಕೋರ್ಟಲ್ಲಿ ಹಾಕುವಂತ NI ಆಕ್ಟ್ ಅಲ್ಲಿ ಪ್ರೊವಿಷನ್ ಇಲ್ಲ. ಮತ್ತೊಂದು ಅದು ಬಿಟ್ಟು ನಾವು NI ಆಕ್ಟ್ ಬಿಡುವ, ಸಿವಿಲ್ ಪ್ರೊಸೀಜರ್ ಅಲ್ಲಿ ಕೂಡ ಅದರಲ್ಲಿ ನಾವು ಹಾಕಿ ನಮ್ಮ ಹಣವನ್ನು ತೆಗೆಯುವಂತಹ ಒಂದು ಆಕ್ಟ್ ಕೂಡ ಇದೆ. ಓಕೆ ಓಕೆ ಎಸ್ ಸರ್, ಖಂಡಿತ ಖಂಡಿತ. ಮತ್ತೆ ಈಗ ಚೆಕ್ ನೋಟಿಸ್ ಆದ ಮೇಲೆ ಅವನಿಗೆ 15 ದಿವಸದಷ್ಟು ಸಮಯಾವಕಾಶ ಕೊಡಬೇಕು. ಅದರ ಒಳಗೆ ಎಲ್ಲಿಯಾದ್ರೂ ಹಣವನ್ನು ಕೊಟ್ಟರೆ ಯಾವುದೇ ಅಪರಾಧ ಆಗುದಿಲ್ಲ. ಆದ್ರೆ ಆ ಚೆಕ್ ಪಡೆದುಕೊಂಡ ವ್ಯಕ್ತಿಗೆ ಯಾವುದೇ ಕಾಂಪನ್ಸೇಷನ್ ಆಗಲಿ ಯಾವುದೇ ಇಂಟ್ರೆಸ್ಟ್ ಆಗಿ ಕೇಳುವಂತ ಹಕ್ಕು ಬರುವುದಿಲ್ಲ. ಎಸ್ ಸರ್. ಸರ್, ಈ ಚೆಕ್ಗಳ ವ್ಯವಹಾರವನ್ನು ಮಾಡುವಾಗ ಅಥವಾ ಈ ಅಫೆನ್ಸ್ ಆಗ್ತದೆ ಅಂತಕ್ಕಂಥ ಸಂದರ್ಭದಲ್ಲಿ ಪೇಯಿ ಆಗಿರ್ಬೋದು ಅಥವಾ ಕೊಟ್ಟವರಾಗಿರ್ಬೋದು ಅಥವಾ ತೆಗೆದುಕೊಂಡವರಾಗಿರ್ಬೋದು, ಇವರಿಬ್ಬರ ಮಧ್ಯೆ ಚೆಕ್ಕನ್ನು ಕೊಡಬೇಕಾದ್ರೆ ಮಿನಿಮಮ್ ಅವರು ಅದರಲ್ಲಿ ಕೊಡ್ತಕ್ಕಂಥ ಏನು ಮೊತ್ತ ಇರ್ತದೆ, ಆ ಮೊತ್ತದ ಹಣ ಅವರಲ್ಲಿ ಸಂಗ್ರಹ ಇದ್ದರೆ ಮಾತ್ರ ಕೊಡಬೇಕಾಗ್ತದೆ. ಆ ಥರದ ವಿಷಯಗಳು ಏನೇನಿರುತ್ತೆ ಸರ್ ಇಲ್ಲಿ? ಅದರಲ್ಲಿ ಏನು ಹೇಳಿದ್ರೆ, ಚೆಕ್ ಇದು ಅಮೌಂಟ್ ಇರ್ತದಲ್ಲ, ಈಗ ನಾವು ಕೋರ್ಟಿಗೆ ಕೇಸ್ ಹಾಕುವಾಗ ಚೆಕ್ ಅಲ್ಲಿ ಇರುವಂತಹ ಅಮೌಂಟ್ ಅಲ್ಲದೆ ಬೇರೆ ಯಾವುದೇ ಕಾಂಪನ್ಸೇಷನ್ ಕೇಳುವಂತಹ ಹಕ್ಕು NI ಆಕ್ಟ್ ಅಲ್ಲಿ ಬರುವುದಿಲ್ಲ. ಖಾಲಿ ಯಾವ ಮೊತ್ತ ಇದೆ ಅಷ್ಟೇ. ಇಲ್ಲದ್ರೆ ಲಾಯರ್ ಫೀಸ್ ಆಗ್ಲಿ ಬೇರೆ ಯಾವ್ದಾದ್ರು ಅವನು ಕಾಂಪನ್ಸೇಷನ್ ಆಗ್ಲಿ ಡ್ಯಾಮೇಜಸ್ ಆಗ್ಲಿ ಕೇಳುವಂತದ್ದು ವಿಷಯ ಬರುವುದಿಲ್ಲ. ಖಂಡಿತ ಖಂಡಿತ. ಹಾಗೆ ಈಗ ಚೆಕ್ ಏನು ಅಫೆನ್ಸ್ಗಳು ಆಗ್ತದೆ ಸರ್, ಈ ಅಫೆನ್ಸ್ಗಳು ಆಗ್ತಕ್ಕಂಥದ್ದು ಈಗ ನಿನ್ನೆ ದಿನ ಒಂದು ಚೆಕ್ಕನ್ನು ಇಶ್ಯೂ ಮಾಡಿರ್ತಾರೆ ಅಥವಾ ಕೊಟ್ಟಿರ್ತಾರೆ, ಅದು ಇವತ್ತು ಮತ್ತೆ ಅದನ್ನು ಕೇಳುವಾಗ ಹೋದಾಗ ಅವರ ಅಕೌಂಟಲ್ಲಿ 0 ಬ್ಯಾಲೆನ್ಸ್ ಇರ್ತದೆ ಅಥವಾ ಇನ್ನೊಂದೇನೋ ಕೊಟ್ಟಾದ್ಮೇಲೆ ಎಲ್ಲ ತಗೊಂಡಿರ್ತಕ್ಕಂಥದ್ದು, ಈ ರೀತಿ ಆಗ್ತಕ್ಕಂಥ ಸಂದರ್ಭಗಳಲ್ಲಿ ನೋಟಿಸ್ನ ಕೇಳಿ ಕೊಡಬೇಕಾದದ್ದು ಈ ರೀತಿ ಇರ್ತದೆ. ಕೆಲವು ಬಾರಿ ಮತ್ತೆ ಅವರು ಈ ಚೆಕ್ ಬೌನ್ಸ್ ಆಗಿರ್ತದೆ ಅಥವಾ ಅಮೌಂಟ್ ಎಲ್ಲ ಖಾಲಿ ಆಗಿರ್ತದೆ, ಅದು ಮತ್ತೆ ಇವರು ನೋಟಿಸ್ ಕೊಡೋ ಟೈಮ್ಗೆ ಮತ್ತೆ ಅದಕ್ಕೆ ಅವರು ಹಣವನ್ನು ಸಂಗ್ರಹ ಮಾಡಿ ಆ ರೀತಿ ಏನಾದರೂ ಮಿಸ್ಲಿಂಕ್ ಆಗೋ ರೀತಿ ಆಗ್ತದಾ ಅಂತ. ಸಪೋಸ್ ಚೆಕ್ ಬೌನ್ಸ್ ಆದ ಮೇಲೆ ಹಣ ಇಲ್ಲದಿದ್ರೆ ಆ ಪಾರ್ಟಿ ತಕೊಂಡ ಪಾರ್ಟಿಗೆ ಹೇಳ್ಬೋದು, ಸೆಕೆಂಡ್ ಟೈಮ್ ಪ್ರೆಸೆಂಟ್ ಮಾಡ್ಬೋದು, ಹೇಳಿ ಮತ್ತೊಮ್ಮೆ ಮಾಡ್ಬೋದು. ಆದ್ರೆ ನೋಟಿಸ್ ಕೊಟ್ಟ ನಂತರ ಮತ್ತೊಮ್ಮೆ ಪ್ರೊಡ್ಯೂಸ್ ಮಾಡಿದ್ರೆ ಕೋರ್ಟಲ್ಲಿ ಫೈಲ್ ಮಾಡುವಂತ ಅವಕಾಶ ಕಡಿಮೆ ಇರ್ತದೆ. ಆದ್ರೆ ಅವರ ಗಮನಕ್ಕೆ ತರಬೇಕಾಗ್ತದೆ. ಮತ್ತೆ ಅವರು ಹೇಳ್ಬೇಕು ಸೆಕೆಂಡ್ ಟೈಮ್ ವಿತ್ ಇನ್ಸ್ಟ್ರಕ್ಷನ್, ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಇನ್ನೊಮ್ಮೆ ಹಾಕ್ಲಿಕ್ಕೆ ಹೇಳ್ಬೋದು. ಅಂದ್ರೆ ಇವರ ಹಣ ಖಾಲಿ ಆಗಿದೆ ಅಥವಾ ಅಲ್ಲಿ ಮೊತ್ತ ಇಲ್ಲದ್ರೆ ಈಗ ಒಂದು ಚೆಕ್ ಇರ್ತದೆ, ಇವತ್ತೊಂದು ಡೇಟ್ ಇರ್ತದೆ, ಸಪೋಸ್ ನಾವು ಪ್ರಿಸ್ಯೂಮ್ ಮಾಡೋದು 10ನೇ ತಾರೀಕು, ಆಗ ಪಾರ್ಟಿಗೆ ಹೇಳ್ತಾರೆ ಇವತ್ತು ಹಾಕ್ಬೇಡಿ, ಇನ್ನು ಬರೋ ತಿಂಗಳು 10ಕ್ಕೆ ಹಾಕಿ ಹೇಳಿ, ಆಗ ಅವರಿಗೆ ವೇಟ್ ಮಾಡಿ ಹಾಕ್ಬಹುದು ವಿತ್ ಇನ್ಸ್ಟ್ರಕ್ಷನ್ ಫ್ರಮ್ ದಿ ಗಿವನರ್. ಓಕೆ. ಈಗ ಮೊದಲು ಒಂದು ಕೊಟ್ಟ ಚೆಕ್ ಅನ್ನು ಈಗಾಗಲೇ ಅಲ್ಲಿ ಹಣ ಇಲ್ಲ ಅಥವಾ ಅದನ್ನು ಕ್ಯಾನ್ಸಲ್ ಮಾಡಿ ಅಥವಾ ಮತ್ತೊಂದು ಚೆಕ್ ಕೊಡೋದು ಅಥವಾ ಅದೇ ಚೆಕ್ನ ವ್ಯಾಲಿಡಿಟಿಗೆ ಮತ್ತೆ ಬೇರೆ ಚೆಕ್ ಅನ್ನು ಕೂಡ ಪಡೆಯಬಹುದು. ಹೌದು. ಎಸ್ ಸರ್, ಖಂಡಿತ ಸರ್. ಹಾಗೆ ಈಗ ಈ ಕಾಸಸ್ ಬಗ್ಗೆ ನಾವು ನೋಡುವಾಗ ಇಲ್ಲಿ ಆ್ಯಕ್ಷನ್ ತೆಗೆದುಕೊಳ್ಬೇಕಾದ್ರೆ ಒಂದು ಚೆಕ್ ಬೌನ್ಸ್ ಆಯಿತು ಅಥವಾ ಒಂದು ಈ ಥರದ ಪ್ರಕರಣ ಬಂತು ಅಂತ ಬಂದಾಗ ಕಾಸಸ್ ಆಫ್ ಆ್ಯಕ್ಷನ್ ಬಗ್ಗೆ ಹೇಳಬೇಕಾದ್ರೆ ಯಾವ ರೀತಿಯಾಗಿ ಇದನ್ನು ವಿಶ್ಲೇಷಣೆ ಮಾಡಬಹುದು? ಕಾಸ್ ಆಫ್ ಆ್ಯಕ್ಷನ್ ಹೇಳಿದ್ರೆ ಚೆಕ್ ಬೌನ್ಸ್ ಆದ ಮೇಲೆ ವಿದಿನ್ 1 ಮಂತ್ ಒಳಗೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟ ಮೇಲೆ 15 ದಿವಸ ಟೈಮ್ ಕೊಡಬೇಕು. 15 ದಿವಸ ಟೈಮ್ ಆದ ಮೇಲೆ 1 ತಿಂಗಳೊಳಗೆ ಕೋರ್ಟಲ್ಲಿ ಹಾಕ್ಲೇಬೇಕು. ಸಪೋಸ್ 1 ತಿಂಗಳು ಅಂದ್ರೆ 15 ಡೇಸ್ ಆದ ಮೇಲೆ ಕಾಸ್ ಆಫ್ ಆಕ್ಷನ್ ಸ್ಟಾರ್ಟ್ ಆಗ್ತದೆ ಮತ್ತು ಆ 30 ದಿವಸ ಆದ ಮೇಲೆ ಲ್ಯಾಪ್ಸ್ ಆಗ್ತದೆ. ಆದ್ರೆ ಕೋರ್ಟಿಗೆ ಇನ್ನೊಂದು ಅದೊಂದು ಇನ್ಹರೆಂಟ್ ಪವರ್ ಹೇಳಿದೆ. ಆ 30 ದಿವಸ ಆದ್ರೂ ಕೂಡ ಲಿಮಿಟೇಷನ್ ಆಕ್ಟ್ ಅಲ್ಲಿ ಏನಾದ್ರೂ ಅಂತಹ ಒಂದು ರೀಸನ್ ಕಂಡ್ರೆ ಆ ಜಡ್ಜಿಗೆ ಇದನ್ನು ತಗೊಳ್ಳುವ ಒಂದು ರೈಟ್ ಇದೆ ಅಂಡರ್ ಲಿಮಿಟೇಷನ್ ಆಕ್ಟ್ ಅಲ್ಲಿ. ಅದೊಂದು ಎಕ್ಸ್ಟ್ರಾ ಒಂದು ಬೋನಸ್ ಹೇಳಿದೆ ಸರ್. ಈಗ ಏನು ಈ ಆಕ್ಷನ್ ಪೀರಿಯಡ್ ಏನು ಹೇಳಿದ್ರಿ, ಇದು ಒಂದು ಟೈಮು. ಈಗ ಒಂದು ಕಂಪ್ಲೀಟ್ ಒಂದು ಚೆಕ್ಕನ್ನು ತೆಗೆದುಕೊಂಡಿದ್ದಾನೆ ಒಂದು ಪಾರ್ಟಿ, ಅದು ಅಲ್ಲಿ ಹೋಗಿ ನೋಡಿದಾಗ ಹಣ ಇಲ್ಲ, ಅದಾದಮೇಲೆ 15 ದಿವಸದೊಳಗೆ ಅಥವಾ ಇವರು 15 ದಿವಸದೊಳಗೆ ಒಂದು
ನೋಟಿಸ್ ಕೊಡ್ತಕ್ಕಂಥದ್ದು, ಅದಾದ್ಮೇಲೆ ಮತ್ತೆ ಕೋರ್ಟಿಗೆ ಹೋಗ್ಬೇಕು. ಇಲ್ಲಿ ಯಾರನ್ನ ಇವರು ಕಾಣಬೇಕಾಗ್ತದೆ ಅಥವಾ ಕೋರ್ಟ್ನಲ್ಲಿ ಯಾವ ರೀತಿ? ಕೋರ್ಟಲ್ಲಿ ಆಕ್ಚುಲಿ ಅಂಡರ್ ಸೆಕ್ಷನ್ 200 ಮತ್ತೆ 138 ಅಲ್ಲಿ ಫೈಲ್ ಮಾಡ್ಬೋದು. ಅದು ಲಿಮಿಟೆಡ್ ಟು ಪರ್ಸನಲ್ ಇದು ಲಯಬಿಲಿಟಿ ಬರುವಂಥದ್ದು, ಅಂದ್ರೆ ಸಿಂಗಲ್ ಇದು. ಸಪೋಸ್ ವಿ ಪ್ರಿಸ್ಯೂಮ್ ಇಟ್ ಈಸ್ ಅನ್ ಕಂಪನಿ, ಕಂಪನಿಗೆ ಯಾರಾದ್ರೂ ಇದು ಬರ್ತದೆ, ಇಲ್ಲಾಂದ್ರೆ ಕಂಪನಿ ಮೇಲೆ ನಾವು ಕೇಸ್ ಹಾಕುದಾದ್ರೆ ಅಂಡರ್ 141 ಅಲ್ಲಿ ನಾವು ಕಂಪನಿಯನ್ನು ಇದು ಮಾಡ್ಬೋದು. ಈಗ ನಾವು ಕಂಪನಿ ಹೇಳಿ ಬರುವಾಗ ಕಂಪನಿಯಲ್ಲಿ ಯಾರನ್ನು ಪಾರ್ಟಿ ಮಾಡಬೇಕು, ಇಟ್ಸ್ ಅನ್ ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಫಸ್ಟ್ ಆಫ್ ಆಲ್ ಕಂಪನಿಯನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಅದರಲ್ಲಿ ಯಾರೆಲ್ಲ ಇನ್ಚಾರ್ಜ್ ಅಟ್ ದಿ ಟೈಮ್ ಆಫ್ ದಿ ಟ್ರಾನ್ಸಾಕ್ಷನ್ ಅವರನ್ನ ಪಾರ್ಟಿ ಮಾಡಿ ಕೋರ್ಟಲ್ಲಿ, ಮೆಜಿಸ್ಟ್ರೇಟ್ ಕೋರ್ಟಲ್ಲಿ ಫೈಲ್ ಮಾಡತಕ್ಕಂಥದ್ದು. ಆ ಕೇಸನ್ನು ಹಾಕಿದ ಮೇಲೆ ಜಡ್ಜ್ ಕಾಗ್ನಿಸನ್ಸ್ ಹೇಳಿ ತೆಗಿತಾರೆ. ಸೆಕ್ಷನ್ 142 ಅಲ್ಲಿ ಕಾಗ್ನಿಸನ್ಸ್ ತೆಗಿತಾರೆ. ಕಾಗ್ನಿಸನ್ಸ್ ತೆಗೆದ ನಂತರ 143 ಅಲ್ಲಿ ಇಟ್ ಈಸ್ ಎನ್ ಸಮ್ಮರಿ ಟ್ರಯಲ್, ಅಂದ್ರೆ ಡೇ ಟು ಡೇ. ಈಗ ಬೇರೆ ಸೆಷನ್ಸ್ ಟ್ರಯಲ್ ಇಲ್ಲದ್ರೆ ಬೇರೆ ಇದ್ರಾಗೆ ಅಲ್ಲದು, ಇಸ್ ಎನ್ ಸಮ್ಮರಿ ಟ್ರಯಲ್, ಡೇ ಟು ಡೇ ಪ್ರೊಸೀಡಿಂಗ್ಸ್ ಅಲ್ಲಿ ಅದನ್ನು ನಿರ್ವಹಿಸಬೇಕು ಹೇಳಿ ಕಾನೂನಲ್ಲಿ ಸ್ಪೆಸಿಫಿಕ್ ಆಗಿದೆ. ಆದ ನಂತರ ಪಾರ್ಟಿ ಕಂಪ್ಲೇನೆಂಟ್ ಅಫಿಡಾವಿಟ್ ಅನ್ನು ನಾವು ಕೋರ್ಟಿಗೆ ಹಾಕ್ತೇವೆ. ಕೋರ್ಟಿಗೆ ಅಫಿಡಾವಿಟ್ ಆದ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್, ಆ ರೀತಿಯಾಗಿ ನಮ್ಮ ಕೋರ್ಟು ಫಂಕ್ಷನಿಂಗ್ ಮಾಡ್ತಾ ಹೋಗ್ತಾರೆ. ಹೌದು, ಎಸ್ ಸರ್. ಹಾಗೆ ಸರ್, ಬಹಳ ಮುಖ್ಯವಾಗಿ ಇಲ್ಲಿ ಹಣ ಖರ್ಚಾದರೆ ಅಥವಾ ಕೆಲವೊಂದು ಏನು ಹೇಳ್ತಾರೆ, ಕೆಲವೊಂದು ಇಂಟ್ರೆಸ್ಟು, ಈ ಕಾಂಪನ್ಸೇಷನ್ ಎನ್ಕ್ವೈರಿ ಎಲ್ಲ ಆಯಿತು, ಇದ್ರ ಬಗ್ಗೆ ನಾನು ತುಂಬ ಲಾಸ್ ಆಯಿತು, ಇದಕ್ಕೆ ಏನಾದರೂ ಪಾರ್ಟಿ ಕಡೆಯಿಂದ ಈ ಇಷ್ಟೊಂದು ಸುತ್ತಾಟ ಎಲ್ಲ ಮಾಡಿಸಿದ್ದಾರೆ, ಸೊ ಅದು ಅವ್ರ ಕಡೆಯಿಂದ ಕಾಂಪನ್ಸೇಷನ್ಸ್ ಏನಾದರೂ ಸಿಕ್ಕುತ್ತಾ ಅಥವಾ ನನ್ನ ಖರ್ಚು ಮಾಡ್ಕೊಂಡು ಹಣಕ್ಕೆ ಇಂಟ್ರೆಸ್ಟ್ ಏನಾದರೂ? ಈಗ ಸಪೋಸ್ ನಾವು ನೆನೆಸುವ 2016 ಅಲ್ಲಿ ಒಂದು ಕೇಸ್ ಹಾಕಿದ್ದೆವು. ಕೇಸ್ ಮುಗಿಯುವಾಗ ಒಂದು 2000 ಏನೇ ಒಂದು 5 ವರ್ಷ ನಂತರ ಕೇಸ್ ಆಯ್ತು ಹೇಳಿ ನೆನೆಸಿ. ಆಗ ಅವನಿಗೆ ಯಾವುದೇ ರೀತಿಯ ನಾನು ಇಷ್ಟು ವರ್ಷ ಕಾದೆ, ನನಗೆ ಇಷ್ಟು ಬಡ್ಡಿ ಸಿಕ್ತಿತ್ತು, ನನಗೆ ಇಲ್ಲದ್ರೆ ಬ್ಯಾಂಕಲ್ಲಿ ಆ ದುಡ್ಡು ಸಿಕ್ಕಿದ್ರೆ, ಇಲ್ಲದ್ರೆ ಸಪೋಸ್ ಆ ಹಣ ನನಗೆ ಈ ದಿವಸ ಸಿಕ್ಕಿದ್ರೆ ನಾನು ಶೇರ್ ಬ್ರೋಕಿಂಗ್ ಹಾಕಿ ನನಗೆ ಅದು ಡಬಲ್ ಆಗ್ತಿದ್ದು, ಅಂಥದ್ದು ಯಾವ್ದು ಪ್ರೊವಿಷನ್ಸ್ ಇಲ್ಲ, ಯಾವುದೇ ಸಿಕ್ಕುದಿಲ್ಲ. ಚೆಕ್ಕಿನ ಏನು ಮೊತ್ತ ಸಿಗ್ತದೆ, ಕಾಂಪೋಸಿಷನ್ ಕೊಡ್ಬೋದು, ಪ್ಲಸ್ ಜಡ್ಜ್ ಕ್ಯಾನ್ ಗಿವ್ ದಿ ಡಬಲ್ ಆಫ್ ದಿ ಅಮೌಂಟ್. ಆದ್ರೆ ಇಂಟ್ರೆಸ್ಟ್ ಮತ್ತೆ ಡ್ಯಾಮೇಜ್ ಎಲ್ಲ ಕ್ಲೇಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಸರ್, ನಾವು ಈಗ ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರಿಸೋಣ. ಖಂಡಿತ. ಎಸ್ ವೀಕ್ಷಕರೇ, ಇವತ್ತು ಏನು ಕಾನೂನು ಸ್ಪಂದನ ವಿಶೇಷವಾಗಿ ಚೆಕ್ ಬೌನ್ಸ್ ಮತ್ತು ಆ ಸಂಬಂಧ ವಿಷಯಗಳ ಕುರಿತಂತೆ ಚರ್ಚೆ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಳ್ಳೋಣ, ಮತ್ತೆ ಬ್ರೇಕ್ ಆದಮೇಲೆ ಈ ಬಗ್ಗೆ ಇನ್ನಷ್ಟು ವಿಶ್ಲೇಷಣೆಯನ್ನು ಮಾಡೋಣ. ವಿರಾಮದ ಬಳಿಕ ಮತ್ತೊಮ್ಮೆ ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತು ಕಾನೂನು ಸ್ಪಂದನದಲ್ಲಿ ನೀವು ನೋಡ್ತಾ ಇದ್ದೀರಿ, ಏನು ಚೆಕ್ ಸಂಬಂಧಿ ಪ್ರಕರಣಗಳ ಕುರಿತಂತೆ ಅಥವಾ ಏನು ವರ್ಗಾವಣೆ ಲಿಖಿತಗಳ ಅಧಿನಿಯಮ ಅಂತ ಕರಿತೀವಿ, ಇಂತಹ ಒಂದು ವಿಶೇಷವಾದಂಥ ಕಾನೂನು ಕುರಿತಂತೆ ಇಲ್ಲಿ ಚರ್ಚೆ ಆಗ್ತಾಯಿದೆ. ಬನ್ನಿ, ಮತ್ತೊಮ್ಮೆ ನಿಮಗೆ ಸ್ವಾಗತ. ಎಸ್ ಸರ್, ನಾವು ಬಹಳ ಮುಖ್ಯವಾಗಿ ಇವತ್ತು ಈ ಚೆಕ್ನ ಕಾಸಸ್ ಬಗ್ಗೆ ಈಗ ಕೇಳಿದ್ವಿ. ಈ ಚೆಕ್ನ ಕಾಸಸ್ಗಳು ಯಾವ್ಯಾವ ರೀತಿ ಪ್ರೊಸೀಜರ್ ಎಲ್ಲ ಫಂಕ್ಷನ್ ಎಲ್ಲ ಕೋರ್ಟ್ ಮಾಡ್ತಾರೆ ಅಂತ ಹೇಳಿಕೊಟ್ರಿ. ಹಾಗೆ ಮುಂದುವರೆದು ಇಂಟ್ರೆಸ್ಟ್ ಆಗ್ಬೋದು, ಕಾಂಪನ್ಸೇಷನ್ ವಿಷಯದಲ್ಲೂ ಕೂಡ ಈಗ ನೋಡಿದ್ವಿ. ಹಾಗೆ ಭಾಳ ಮುಖ್ಯವಾಗಿ ಈಗ ಬರ್ತಕ್ಕಂಥದ್ದು ಮನಿ ಲೆಂಡಿಂಗ್ನಲ್ಲಿ ಆದಂಥ ಪ್ರಕರಣಗಳಿಗೆ ಒಂದಷ್ಟು ಯಾವ ರೀತಿ ಕೇಸ್ಗಳನ್ನು ಹಾಕ್ಬೋದಾ ಅಥವಾ ಇಲ್ವಾ ಅಂತಕ್ಕಂಥದ್ದು. ಭಾರಿ ಒಳ್ಳೆಯ ಕ್ವಶನ್ಸ್ ಕೇಳಿದ್ದಾರೆ. ಯಾಕಂದ್ರೆ ಈಗ ನಾವು ನೋಡ್ತಾ ಇದ್ದೇವೆ ಪ್ರಸ್ತುತ ವಿದ್ಯಮಾನದಲ್ಲಿ ಏನೆಲ್ಲ ಆಗ್ತಾ ಇದೆ ಹೇಳಿ. ಯೂಶುವಲಿ ಏನಾಗ್ತಾ ಇದೆ ಹೇಳಿದ್ರೆ, ರೈತರು ಎಲ್ಲ ಸಾಲ ಮಾಡಿ ಸಾಯ್ತಾ ಇದ್ದಾರೆ, ಇಲ್ಲದ್ರೆ ಏನೋ ಒಂದು ಗೊಂದಲಗಳಿದೆ, ಒಬ್ರು ಮೇಲೆ ಗೂಬೆ ಕೂರಿಸ್ತಿದ್ದಾರೆ. ಅಂದ್ರೆ ಬ್ಯಾಂಕ್ ಮೇಲೆ ಹೇಳ್ತಾರೆ ಬ್ಯಾಂಕ್ನವ್ರು ಇದು ಮಾಡುದಿಲ್ಲ ಹೇಳಿ. ಆದ್ರೆ ಮನಿ ಲೆಂಡರ್ಸ್ನವ್ರು ಹೇಳ್ತಾರೆ ಅದು ಗೌರ್ಮೆಂಟ್ ಸರಿಯಾದ ಸಬ್ಸಿಡಿ ಕೊಡ್ತಿಲ್ಲ. ಆದ್ರೆ ನಾವು ಈಗ ಬ್ಯಾಂಕ್ ಫಂಕ್ಷನ್ ಮಾಡುವಾಗ ಏನ್ ಹೇಳಿದೆ, RBI ರೆಗ್ಯುಲೇಷನ್ ಅಂಡರ್ ಅಲ್ಲಿ ಮಾಡ್ತದೆ. ಓಕೆ, ಫೈನಾನ್ಸ್ ಕೂಡ ಅದೇ ರೀತಿ ಗೈಡೆನ್ಸ್ ಪ್ರಕಾರನೇ ಮಾಡಬೇಕು, ಅವರಿಗೆ ಇಷ್ಟು ಇಂಟ್ರೆಸ್ಟ್ ತೆಗಿಬೇಕು ಹೇಳಿ. ಈಗ ಏನಾಗ್ತದೆ ಹೇಳಿದ್ರೆ, ಪಬ್ಲಿಕ್ ಅಲ್ಲಿ ಒಬ್ಬನಿಗೆ ಹಣ ಕೊಡ್ಲಿಕ್ಕೆ ಆಗದಿಲ್ಲ ಹೇಳಿದ್ರೆ, ಅವನು ಸುಸೈಡ್ ಮಾಡಿದ್ರೆ, ಈಗ ಸೊಸೈಟಿಯಲ್ಲಿ ಏನ್ ಹೇಳ್ತಾರೆ, ಅದು ಅವರು ರೆಸ್ಪಾನ್ಸಿಬಲ್, ಇವರ್ ರೆಸ್ಪಾನ್ಸಿಬಲ್. ಆದ್ರೆ ಫೈನಾನ್ಸರ್ನವರಿಗೆ ಮುಖ್ಯವಾಗಿ ಹೇಳ್ಬೇಕಾದ್ರೆ ಅವರ ಒಂದು ಅಧಿನಿಯಮದಲ್ಲಿ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ಏನ್ ಹೇಳಿದ್ರೆ, ಅವರು ಯಾವೆಲ್ಲ ಲಾಸ್ ಇದೆ, ಬೈ ಲಾಸ್ ಇದೆ,
ಮತ್ತೆ ನೋಟಿಸ್ ಕೊಡುವಂಥದ್ದು, ಅವನಿಗೆ ಟೈಮ್ ಕೊಡೋದು, ಶೋಕಾಸ್ ನೋಟಿಸ್ ಕೊಡೋದು, ಅದೆಲ್ಲ ಫಾಲೋ ಮಾಡಬೇಕಾಗ್ತದೆ. ಎಸ್ ಸರ್, ಎಸ್ ಸರ್. ಆ ರೀತಿಯಾಗಿ ಫಾಲೋ ಮಾಡಿದ್ರೆ ಯಾವುದೇ ತೊಂದರೆ ಬರುವುದಿಲ್ಲ. ತೊಂದರೆ ಬರೋದಿಲ್ಲ ಅಂತಕ್ಕಂಥ ಖಂಡಿತ. ಹಾಗಾದ್ರೆ ಇಲ್ಲಿ ಕೇಸ್ ಹಾಕ್ಲಿಕ್ಕೆ ಅವಕಾಶ ಒಂದು ರೀತಿಯಲ್ಲಿ ಇದೆ ಅಂತಕ್ಕಂಥದ್ದು. ಹೌದು, ಕಾನೂನಿನ ಪರಿಮಿತಿಯಲ್ಲಿ ಕೇಸ್ ಹಾಕ್ಲಿಕ್ಕೆ ಆರ್ಬಿಟ್ರೇಷನ್ ಕೇಸ್ ಹಾಕ್ಬೋದು, ಇಲ್ಲಾಂದ್ರೆ ಕೋರ್ಟಲ್ಲಿ ಕೇಸ್ ಹಾಕ್ಬೋದು, ಚೆಕ್ ಬೌನ್ಸ್ ಕೇಸಸ್ ಹಾಕ್ಬೋದು, ಹಾಗೆ ಬೇರೆ ಬೇರೆ ರೀತಿಯ ಕೇಸಸ್ ಹಾಕ್ಬೋದು ಕಾನೂನಲ್ಲಿ. ಆ ಕಾನೂನಲ್ಲಿ ಇರುವಂತಹ ಚೌಕಟ್ಟಿನೊಳಗೆ ಫಾಲೋ ಮಾಡಿದ್ರೆ ಯಾವುದೇ ತೊಂದರೆ ಬರೋದಿಲ್ಲ. ಖಂಡಿತ ಖಂಡಿತ ಸರ್. ಹಾಗೆ ನಾವು ಮುಂದುವರೆದು ಈ ಕೆಲವೊಂದು ಗಿಫ್ಟ್ ಚೆಕ್ಗಳು ಅಂತ ಬರ್ತದೆ, ಅಥವಾ ಪ್ರೀತಿಯಿಂದ ಕೊಡ್ತಕ್ಕಂಥದ್ದು, ಅಥವಾ ಈ ಹಬ್ಬದ ಕೊಡುಗೆ ಅಂತ ಕೊಡ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ಕೆಲಸಗಳಿಗೆ ಒಂದು ಟಿಪ್ ಅಂತೇಳಿ ಟಿಪ್ಸ್ ಅಂತ ಕೊಡ್ತಕ್ಕಂಥದ್ದು, ಈ ಥರದ ಗಿಫ್ಟ್ ಚೆಕ್ಗಳು ಇರ್ತವೆ. ಅದು ದೊಡ್ಡ ದೊಡ್ಡ ಅಮೌಂಟ್ ಇಂದು ಕೂಡ ಕೊಟ್ಟಿರ್ತಾರೆ. ಒಂದು ಒಳ್ಳೆ ಕೆಲಸ ಏನೋ ಒಂದು ಮಾಡಿಕೊಟ್ಟಿರ್ತಾರೆ, ಫ್ರೆಂಡ್ಲಿಯಾಗಿ ತಗೊಳಪ್ಪ ನಂದು 50,000 ರೂಪಾಯಿ ಚೆಕ್ ಇದೆ ತಗೊಳ್ಳಿ ಅಂತ ಹೇಳಿದಾಗ ಇದು ಕೊಟ್ಟ ಚೆಕ್ ಬೌನ್ಸ್ ಆಗಿ ಹೋಗಿರ್ತದೆ. ಇದ್ರ ಮೇಲೆ ಏನಾದರೂ ಕೇಸ್ ಹಾಕಿ ಅವ್ರು ಅದನ್ನ ಗಿಫ್ಟ್ ಚೆಕ್ ಇಂದ ಬರ್ತಕ್ಕಂಥ ಹಣವನ್ನು ಪಡಿಬಹುದಾ ಅಂತ. ಈ ಗಿಫ್ಟ್ ಹೇಳುವ ಒಂದು ವಿಷಯದಲ್ಲಿ ಕೆಲವು ತರದ ಒಂದು ಇದು ಬರ್ತದೆ. ಅಂದ್ರೆ ಈಗ ನಾವು ನೋಡಿರ್ಬೋದು, ನಮ್ಮ ಪೊಲಿಟಿಷಿಯನ್ ಅವರು ವಾಚ್ ನನ್ಗೆ ಗಿಫ್ಟ್ ಬಂತು, ಎಲ್ಲ ಗಿಫ್ಟ್, ಮತ್ತೆ ಯಾರಾದ್ರೂ ಒಂದು ತೋರಿಸ್ತಾರೆ ಇವರು ನಮ್ಗೆ ಕೊಟ್ಟದಲ್ಲಿ. ಈ ಚೆಕ್ ಕೂಡ ಅದೇ ರೀತಿ ಆಗುವಂತ ಸಂಭವ ಇದೆ. ಅಂದ್ರೆ ಆ ಚೆಕ್ ಅನ್ನು ನಮ್ಗೆ ಗಿಫ್ಟ್ ಆಗಿ ಕೊಟ್ಟದೇಳಿ, ಆದ್ರೆ ಕನ್ಸಿಡರೇಷನ್ ಉಂಟಾ ಇಲ್ಲ ಹೇಳಿ ನೋಡ್ಬೇಕಾದಂತ ವಿಷಯ. ಈಗ ಗಿಫ್ಟ್ ನೀವೊಂದು ಚೆಕ್ ನನಗೆ ಕೊಟ್ರಿ, ಆದ್ರೆ ನಾನು ಅದೇ ರೀತಿ ನಿಮ್ಗೊಂದು ಹೆಲ್ಪ್ ಮಾಡಿದ್ರೆ ಅದು ಒಂದು ಕನ್ಸಿಡರೇಷನ್ ಹೇಳಿ ಬರ್ತದೆ. ಈಗ ಅದು ಬಿಡಿ, ಆ ಚೆಕ್ ಒಂದು ಕೊಡ್ತೀರಿ ನೀವು. ಚೆಕ್ ಕೊಟ್ಟ ಮೇಲೆ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ, ನಾನು ನಿನಗೊಂದು ಕೆಲಸ ಮಾಡಿ ಕೊಡ್ತೇನೆ, ಒಂದು ಗೌರ್ಮೆಂಟ್ ಜಾಬ್ ಏನಾದ್ರೂ ಮಾಡ್ತೇನೆ, ನಾನು ಗೌರ್ಮೆಂಟ್ ಜಾಬ್ ಮಾಡಿ ಕೊಡ್ತೇನೆ. ಆದ್ರೆ ಚೆಕ್ ನಾಡ್ದು ಪ್ರೆಸೆಂಟ್ ಮಾಡುವಾಗ ಅದ್ರಲ್ಲಿ ಹಣ ಇರುತ್ತಿಲ್ಲ, ಅಂತದಕ್ಕೆ ಮಾನ್ಯತೆ ಬರುವುದಿಲ್ಲ. ಯಾಕಂದ್ರೆ ಇಟ್ ಈಸ್ ಎನ್ ನಾಟ್ ಎನ್ ಲೀಗಲ್ ಡೆಟ್ ಹೇಳಿ. ಖಂಡಿತ ಖಂಡಿತ. ಆದ ಕಾರಣ ದೇರ್ ಶುಡ್ ಬಿ ಎನ್ ಕನ್ಸಿಡರೇಷನ್. ಮತ್ತೆ ಅನ್ಲಾಫಲ್ ದಕ್ಕೆ ಅದಕ್ಕೆ ಬರುವುದಿಲ್ಲ. ಈಗ ಬೆಟ್ಟಿಂಗ್ ಅಲ್ಲಿ ಇನ್ನೊಂದು ಚೆಕ್ ಕೊಡ್ತೀರಿ, ನೀವು ಬೆಟ್ಟಿಂಗ್ ಅಲ್ಲಿ ವಿನ್ ಆಗ್ತೀರಿ, ಆ ಚೆಕ್ ಹಾಕಿದ್ರೆ ನಾನು ಹೇಳ್ಬಹುದು ನನ್ನದು ಬೆಟ್ಟಿಂಗ್ ಅಲ್ಲಿ ಬಂದಂತ, ಆದ್ರೆ ಇಟ್ ಈಸ್ ಎನ್ ಅನ್ಲಾಫಲ್. ಯಾವುದೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಬರುವಂತಹ ಚೆಕ್ ಅನ್ನ ಮಾತ್ರ ಮಾಡ್ತೀವಿ. ಈ ಗಿಫ್ಟ್ ಅಂತದೆಲ್ಲ ಬರೋದಿಲ್ಲ, ಗಿಫ್ಟ್ ಸೆಲ್ಫ್ ಚೆಕ್ಸ್ ಎಲ್ಲ ಆಗೋದಿಲ್ಲ. ಖಂಡಿತ ಖಂಡಿತ. ಯಾಕಂದ್ರೆ ಇದು ಸುಮಾರು ಈ ರೀತಿಯಾಗಿಯೂ ಕೆಲವರು ವಿದ್ಯಮಾನ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಬರ್ತದೆ. ಯಾಕಂದ್ರೆ ಈಗ ಅದಕ್ಕೆ ಈಗ ಎಷ್ಟೋ ಜನಕ್ಕೆ ಚೆಕ್ ಅಂತಿದ್ದಂಗೆನೆ ಒಂದ್ಸರ್ತಿ ಅಲರ್ಟ್ ಆಗಿ ಚೆಕ್ ಬೇಡ ಮೇರೆ ಕ್ಯಾಶ್ ಆಗ್ಬೇಕು ಅಂತ. ಮತ್ತೆ ಇನ್ನೊಂದು ವಿಷಯ ಹೇಳಿದ್ರೆ, ಈಗ ಗೌರ್ಮೆಂಟ್ ಎಲ್ಲ ಇನ್ಸಿಸ್ಟ್ ಮಾಡ್ತದೆ. ಈಗ ಎಕ್ಸಾಂಪಲ್, ಯಾರ್ದಾದ್ರೂ ಒಂದು ಇನ್ಶೂರೆನ್ಸ್ ಕಂಪನಿದು ಇನ್ಶೂರೆನ್ಸ್ ಕೊಡುವಾಗ ನಾವು ಕೊಡುವ ಚೆಕ್ ನನ್ನ ಹೆಸರಲ್ಲಿ ಇರಬೇಕು. ಈಗ ಹೊಸತು, ಮೊದಲು ಆಗಿಲ್ಲ. ಒಟ್ಟಾರೆ ಇನ್ಶೂರೆನ್ಸ್ ಕಂಪನಿಗೆ, ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗೆ ಹಣ ಬಂದ್ರೆ ಸಾಕು, ಯಾರು ಕೊಟ್ಟರೆ ತೊಂದರೆ. ಈಗ ನಾನು ಸ್ವತಃ ಅನುಭವಿಸಿದ ವಿಷಯ ಹೇಳಿದೆ. ಒಂದು ಚೆಕ್ ಗಂಡ ಕೊಟ್ರೆ ಹೆಂಡತಿದು ಇನ್ಶೂರೆನ್ಸ್ಗೆ ದೇ ಆರ್ ನಾಟ್ ಟೇಕಿಂಗ್ ಇಟ್. ಈಗ ಇಟ್ ಇಸ್ ಎನ್ ವೆಲ್, ಯಾಕಂದ್ರೆ ಆಗ ಟ್ರಾನ್ಸ್ಪರೆನ್ಸಿ ಇರ್ತದೆ, ಯಾವುದೇ ರೀತಿಯ ಗೊಂದಲ ಇರುವುದಿಲ್ಲ. ಮತ್ತೆ ಈ ಮನಿ ಲಾಂಡ್ರಿಂಗ್ ಹೇಳ್ತಾರೆ, ಹಣ ಸೊಸೈಟಿಯಲ್ಲಿ ಬ್ಲಾಕ್ ಮನಿ ಹೇಳ್ತಾರೆ, ಅದೆಲ್ಲ ಓಡುದು ನಿಲ್ತದೆ ಖಂಡಿತ ಖಂಡಿತ ಈ ಚೆಕ್ ಇಂದ. ಮತ್ತೆ ಇನ್ನೊಂದು ಹೇಳಿದ್ರೆ, ಈ ನಾವು CA ಅಲ್ಲಿ ಹೋಗ್ತೇವೆ, ಚಾರ್ಟರ್ಡ್ ಅಕೌಂಟೆಂಟ್. ಫಸ್ಟ್ ಅವ್ರು ಹೇಳುದು, ಸರ್ ಈಗೀಗ ನಮ್ಗೊಂದು ಇದ್ ಮಾಡಿಕೊಡಿ ಹೇಳಿ, ಇಯರ್ ರಿಟರ್ನ್ಸ್ ಮಾರ್ಚ್ ಎಂಡ್ ಆಯ್ತು, ಇದು ಕೊಡಿ ಹೇಳಿ. ಆದ್ರೆ ಫಸ್ಟ್ ಹೇಳುದು ನಿಮ್ಮ ಬ್ಯಾಂಕ್ ಅಕೌಂಟ್ ಕೊಡಿ ಹೇಳಿ. ಫಸ್ಟ್ ನೋಡ್ತಾರೆ ಚೆಕ್ ಅಲ್ಲಿ, ಇಷ್ಟು ದೊಡ್ಡ ಅಮೌಂಟ್ ಯಾಕೆ ಕೊಟ್ಟದ್ ಮಾರೆ ಕ್ರಾಸ್ ಅಲ್ಲಿ, ನೀ ಸಿಕ್ಕಿ ಬಿದ್ದು ಹೇಳಿ. ಆದ ಕಾರಣ ಚೆಕ್ ಅಲ್ಲಿ ಕ್ರಾಸ್ ಅಲ್ಲಿ ಕೊಟ್ರೆ ಎಲ್ಲ ಕರೆಕ್ಟ್ ಆಗಿ ಟ್ರಾನ್ಸಾಕ್ಷನ್ ಸೊಸೈಟಿಯಲ್ಲಿ ನಡೀತದೆ. ಖಂಡಿತ ಸರ್. ಹಾಗೆ ಈ ತರದ ಒಂದು ಈ ಚೆಕ್ನ ಪ್ರಕರಣಗಳು ಅಥವಾ ಬೌನ್ಸ್ ಆಗ್ತಕ್ಕಂಥದ್ದು, ಇದನ್ನು ಕೋರ್ಟ್ಗೆ ಹೋಗ್ತಕ್ಕಂಥದ್ದು, ಇದನ್ನು ತನಿಖೆ ಮಾಡ್ತಕ್ಕಂಥ ಈ ಕಂಪ್ಲೀಟ್ ಎನ್ಕ್ವೈರಿ ಪ್ರೊಸೆಸ್ ಯಾವ ರೀತಿಯಾಗಿರ್ತದೆ ಸರ್? ಈ ತನಿಖೆ ಎಲ್ಲ ಇದರಲ್ಲಿ ಎನ್ಕ್ವೈರಿ ಪ್ರೊಸೆಸ್ ಇಟ್ ಈಸ್ ಎನ್ ಸಮರಿ ಟ್ರಯಲ್, ಡೇ ಟು ಡೇ. ಈಗ ಅದು ಸೆಕ್ಷನ್ 143 ಅಲ್ಲಿ ಬರ್ತದೆ, ಸಮರಿ ಪ್ರೊಸೀಡಿಂಗ್ಸ್ ಯಾವ ಥರ ಹೇಳಿ. ಅದು ಹೆಚ್ಚಾಗಿ ಏನು ಮಾಡ್ತಾರೆ ಹೇಳಿದರೆ, ಈಗದಲ್ಲಿ ಇಕನಾಮಿಕ್ ಒಫೆನ್ಸ್ ಹೇಳ್ತಾರೆ ಈ ಹಣದ ಬಗ್ಗೆ ಎಲ್ಲ, ಈ ಚೆಕ್ ಇದು. ಈಗ ತುಂಬಾ ಈ ಸೊಸೈಟಿ ಮಾರ್ಕೆಟಲ್ಲೆಲ್ಲ ಈ ಹಣದ ವ್ಯಾಲ್ಯೂ ಎಲ್ಲ ಕಮ್ಮಿ ಆದ ಮೇಲೆ ಡಿಪ್ರೆಷನ್ ಹೇಳ್ತೇವೆ ನಾವು. ಯಾವುದು ಈ ಸಮಾಜದಲ್ಲಿ ಮನಿ ರೇಟ್ ಕಮ್ಮಿ ಆಯ್ತು, ಮನಿ ಫ್ಲೋ ಇಲ್ಲ, ಬ್ಲ್ಯಾಕ್ ಮನಿ ಬರ್ತಾ ಇಲ್ಲ, ಎಲ್ಲ ಇದಾಗಿದೆ ಹೇಳುವಾಗ ಆಟೋಮೆಟಿಕ್ ಆಗಿ ಚೆಕ್ ಬೌನ್ಸ್ ಕೇಸಸ್ ಹೆಚ್ಚಾಗ್ತಾ ಬರ್ತದೆ ಸಮಾಜದಲ್ಲಿ. ಏನ್ ಹೇಳಿದ್ರೆ, ಚೆಕ್ ಬೌನ್ಸ್ ಜಾಸ್ತಿ ಆದಾಗ ಕೋರ್ಟಿಗೆ ಓವರ್ಲೋಡ್ ಆಗ್ತದೆ, ಕೋರ್ಟಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ಹೇಳಿದ್ರೆ, ಈಗ ಸದ್ಯಕ್ಕೆ ದಕ್ಷಿಣ ಕನ್ನಡದಲ್ಲಿ 2 ಕೋರ್ಟ್ಸ್ ಮಾಡಿದ್ದಾರೆ ಮಂಗಳೂರಲ್ಲಿ.
ಅದೇನು ಹೇಳಿದ್ರೆ ಎಕ್ಸ್ಕ್ಲೂಸಿವ್ ಫಾರ್ ಚೆಕ್ ಬೌನ್ಸ್ ಕೇಸ್ ಮಾತ್ರ. ಈಗ ನಾವು ಮ್ಯಾಟ್ರಿಮೋನಿಯಲ್ ಕೇಸಸ್ ಹೇಗೆ ಫ್ಯಾಮಿಲಿ ಕೋರ್ಟ್ ಹೇಳ್ತೇವೆ ಅಲ್ಲ, ಎಸ್ ಸರ್. ಈಗ ಮತ್ತೆ ಸ್ಪೆಷಲ್ ಕೋರ್ಟ್ ಹೇಳ್ತೇವೆ ಬೇರೆ ಬೇರೆ. ಈಗ ಸಪೋಸ್ SC/ST ಆಕ್ಟಿಗೆ ನಮ್ದು ಇದರಲ್ಲಿ ಬೇರೆ ಕೋರ್ಟ್ಸ್ ಹೇಗೆ ನಾವು ಸೆಷನ್ಸ್ ಕೋರ್ಟ್ಸ್ ಎಲ್ಲ ಸ್ಪೆಷಲ್ ಕೋರ್ಟ್ ಹೇಳಿ ಮಾಡ್ತೇವಲ್ಲ, ಕನ್ಸ್ಯೂಮರ್ಗೆ ಕೂಡ ಬೇರೆ ಇದೆ. ಹಾಗೆ ಚೆಕ್ ಬೌನ್ಸರ್ಸ್ ಕೇಸಿಗೆ ಸಪರೇಟ್ ಆಗಿ ಒಂದು ವಿಂಗ್ ಮಾಡಿದ್ದಾರೆ. ಆ ಕೋರ್ಟ್ ಅಲ್ಲಿ ಏನ್ ಹೇಳಿದ್ರೆ ಆ ಕೇಸ್ ಅಲ್ಲದೆ, ಚೆಕ್ ಬೌನ್ಸ್ ಕೇಸ್ ಅಲ್ಲದೆ ಬೇರೆ ಯಾವುದು ಕೇಸನ್ನು ಎಂಟರ್ಟೈನ್ ಮಾಡೋದಿಲ್ಲ. ಎಸ್ ಸರ್, ಖಂಡಿತ ಸರ್. ಮಾಮೂಲಿಯಾಗಿ ನಾವೀಗ ಚೆಕ್ ಬೌನ್ಸ್ ಆಗ್ತಕ್ಕಂಥದ್ದನ್ನು ನೋಡ್ತಾ ಇರ್ತೇವೆ. ಈಗ ಒಬ್ಬ ಚೆಕ್ ಬೌನ್ಸ್, ಕೆಲವರಿಗೆ ಬ್ಯಾಂಕಿನ ವಹಿವಾಟುಗಳ ಬಗ್ಗೆ ಸಮಗ್ರವಾದ ಮಾಹಿತಿ ಇರ್ತದೆ, ಕೆಲವರಿಗೆ ಮಾಹಿತಿ ಇರೋದಿಲ್ಲ. ಈ ರೀತಿಯಾಗಿ ನೋಡುವಾಗ ಒಂದಷ್ಟು, ಯಾಕಂದರೆ ಬ್ಯಾಂಕ್ನಲ್ಲಿ ಅಕೌಂಟ್ ಇರ್ತಕ್ಕಂಥವ್ರು ಎಲ್ಲರಿಗೂ ಬ್ಯಾಂಕ್ನ ಅಥವಾ ಆರ್ಥಿಕ ವಹಿವಾಟುಗಳ ಅಥವಾ ಬ್ಯಾಂಕ್ನ ಏನು ಕಾನೂನುಗಳ ಬಗ್ಗೆ ಸಮಗ್ರವಾದಂಥ ಮಾಹಿತಿ ಇರೋದಿಲ್ಲ. ಯಾರೋ ಒಬ್ಬರು ಮೋಸಕ್ಕೊಳಗಾಗಿರ್ತಾರೆ, ಚೆಕ್ ಬೌನ್ಸ್ ಆಗಿರ್ತದೆ, ಹಣ ಸಿಕ್ಕಿರೋದಿಲ್ಲ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಕಾಯ್ತಾ ಇರ್ತಾರೆ. ಅಲ್ಲಿ ಪ್ರತಿ ಸರ್ತಿ ಹೋದಾಗ ಏನೋ ಸಮಸ್ಯೆ ಆಗ್ತದೆ. ಬ್ಯಾಂಕ್ನವರು ಬ್ಯುಸಿ ಶೆಡ್ಯೂಲ್ನಲ್ಲಿ ಇವ್ರಿಗೂ ಕೂಡ ಸರಿಯಾಗಿ ಕೆಲವೊಮ್ಮೆ ಮಾಹಿತಿ ನೀಡಿರ್ಬೋದು, ನೀಡದೇ ಇರ್ಬೋದು. ಈ ರೀತಿ ಆದಾಗ ಚೆಕ್ ಬೌನ್ಸ್ಗೆ ಒಳಗಾದಂಥ ವ್ಯಕ್ತಿ ಪೇಯ್ ಅಂತ ಅನ್ಸ್ಕೊಂಡವನು ಅಥವಾ ಇಸ್ಕೊಂಡವನು ಯಾವ ರೀತಿಯಾದಂಥ ಮಾಹಿತಿಯನ್ನು ಅಗತ್ಯವಾಗಿ ತಿಳಿದುಕೊಂಡಿರಬೇಕು ಮತ್ತು ಯಾವೆಲ್ಲ ದಾಖಲೆಗಳನ್ನು ಕಾಪಾಡಿಕೊಳ್ಬೇಕು ಅಂತಕ್ಕಂಥದ್ದು ಸರ್? ಸಾಮಾನ್ಯವಾಗಿ ಜೆನ್ವಿನ್ ಚೆಕ್ ಬೌನ್ಸ್ ಆದವನಿಗೆ ಯಾವುದೇ ಹೆದರಿಕೆ ಇರುವುದಿಲ್ಲ. ಯಾಕಂದ್ರೆ ಅವನಿಗೆ ಬರಬೇಕಾದ ಹಣ, ಎಕ್ಸಾಂಪಲ್ ಒಂದು 10,000 ಬರಬೇಕಾದ್ರೆ ಅವನಿಗೆ 10,000 ಚೆಕ್ ಇದ್ರೆ ಹೌದು. ಆದ್ರೆ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಹೇಳಿದ್ರೆ, ಒಬ್ರು 10,000 ತೆಗೆದಿದ್ರೆ 3 ವರ್ಷ ಕಾದಿರ್ತಾನೆ, ಅವನು ಸತಾಯಿಸಿ ಇರ್ತಾನೆ ತುಂಬಾ. ನಾಳೆ ಬಾ, ಇವತ್ತು ರಜೆ, ಇಲ್ಲ ಒಂದು ಚೆಕ್ ಕೊಟ್ಟಿರ್ತಾನೆ, ನಾಡಿದ್ದು ಹಾಕಿರ್ತಾನೆ, ಚೆಕ್ ಆದ ಮೇಲೆ ಪುನಃ ಬೌನ್ಸ್ ಆಗ್ತದೆ, ಪುನಃ ಇನ್ನೊಂದು ಚೆಕ್ ಕೊಡ್ತಾನೆ, ಹಾಗೆ ತುಂಬಾ ಸತಾಯಿಸ್ತಾರೆ. ಆಗ ಏನಾಗ್ತದೆ ಹೇಳಿದ್ರೆ, ಚೆಕ್ ಬೌನ್ಸ್ ಹಾಕುವಾಗ ಅವನು ಏನ್ ಮಾಡ್ತಾನೆ, ಇಷ್ಟು ಸಮಯ ಕಾದಿರ್ತಾನೆ, 5 ವರ್ಷ ಕಾದಿರ್ತಾನೆ, ಅದಕ್ಕೆ ಅವನು 10 ಇದ್ದಲ್ಲಿ ಸ್ವಲ್ಪ 20 ಮಾಡಿ ಹಾಕ್ತಾನೆ. ಆಗ ಏನಾಗ್ತದೆ ಹೇಳಿದ್ರೆ, ಮನಸ್ಸಿನಲ್ಲಿ ಒಂದು ಗೊಂದಲ ಇರ್ತದೆ. ಕೋರ್ಟಲ್ಲಿ ನಾನೀಗ ಸುಳ್ಳು ಹೇಳ್ತಿದ್ದೇನೆ, ಅದ್ರ ವಕೀಲರು ಹೇಳಿರ್ತಾರೆ ಇಷ್ಟೇ ಹೇಳ್ಬೇಕು, 20 ತೆಗ್ದದ್ದು 10 ಜಾಸ್ತಿ ಡಬಲ್ ಮಾಡಿದ ಹಾಗೆ ಹೇಳ್ಬೇಕು ಅಂತದ್ರಲ್ಲಿ ಗೊಂದಲ ಬರ್ತದೆ. ಆದ್ರೆ ಈ ಚೆಕ್ ಬೌನ್ಸ್ ಆದ ಮೇಲೆ ಆ ಚೆಕ್ ಬೌನ್ಸ್ ಒಳಗಾದ ವ್ಯಕ್ತಿ ನೇರವಾಗಿ ನ್ಯಾಯವಾದಿಗಳನ್ನು ಭೇಟಿಯಾಗಬೇಕು. ಯಾಕೆ ಹೇಳಿದ್ರೆ, ಇದು ಚೆಕ್ ಬೌನ್ಸ್ ಕೇಸ್ ಇಸ್ ಅ ವೆರಿ ಟೆಕ್ನಿಕಲ್ ಒನ್. ಓಕೆ, ಖಂಡಿತ ಖಂಡಿತ. ಆ ಟೆಕ್ನಿಕಲ್ ಏನ್ ಹೇಳಿದ್ರೆ, ಈಗ ಚೆಕ್ ಬೌನ್ಸ್ ಮೆಮೊ ಸಿಗ್ತದೆ ಹೇಳಿ ನೆನೆಸಿ ಕೋರ್ಟಲ್ಲಿ, ಸಾರಿ ಬ್ಯಾಂಕಲ್ಲಿ. ಆ ಬ್ಯಾಂಕನ್ನ ಇವನು ಖಾಲಿ ಚೆಕ್ ಅನ್ನು ತಗೊಳ್ತಾನೆ, ಚೆಕ್ ಬೌನ್ಸ್ ಮೆಮೊ ಅಗತ್ಯ ಇಲ್ಲ ಹೇಳಿ ಎಲ್ಲಿಯಾದ್ರೂ ಬಿಸಾಡಿದ್ರೆ ಕೋರ್ಟಿಗೆ ಹಾಕ್ಲಿಕ್ಕೆ ಆಗುದಿಲ್ಲ, ಸಾಧ್ಯವಿಲ್ಲ. ಅದಲ್ಲದೆ ಸಪೋಸ್ ಚೆಕ್ ಬೌನ್ಸ್ ಇವತ್ತು ಸಿಕ್ಕಿತ್ತು ಎನ್ಸಿ, ಅವನು 6 ತಿಂಗಳ ನಂತರ ಹೋದ್ರೆ ಕೋರ್ಟಿಗೆ, ಇಲ್ಲದ್ರೆ ವಕೀಲರ ಹತ್ರ ನೋಟಿಸ್ ಬಿಟ್ಟು ಹೇಳಿ, ಅದು ವ್ಯಾಲಿಡಿಟಿ ಹೋಗ್ತದೆ. ಯಾಕಂದ್ರೆ ಮ್ಯಾಂಡೇಟರಿ ಪ್ರೊವಿಷನ್ಸ್ ಅಲ್ಲಿ ಇದೆ. ಚೆಕ್ ಬೌನ್ಸ್ ಆದ ನಂತರ 1 ತಿಂಗಳು ಒಳಗೆ ಹೇಳಿ. ಆದ ಕಾರಣ ಚೆಕ್ ಬೌನ್ಸ್ ಆದ ಕೂಡಲೇ ಅವನ ಹತ್ರ ಸಿಕ್ಕಿದಂತ ಎಲ್ಲ ದಾಖಲೆಗಳು ಯಾವುದೆಲ್ಲ ಅವನ ಹತ್ರ ಇದೆ ಅದೆಲ್ಲ ಇಟ್ಕೊಂಡು ನ್ಯಾಯವಾದಿ ಥ್ರೂ ಕಾನೂನು ಚೌಕಟ್ಟಿನಲ್ಲಿ ಅವನಿಗೆ ಪರಿಹಾರ ಸಿಗ್ತದೆ. ಖಂಡಿತ. ಈ ಎಲ್ಲ ಇದನ್ನ ಅವ್ರು ಫಾಲೋ ಮಾಡ್ತಾ ಇರ್ಬೇಕು. ಖಂಡಿತ. ಅದೊಂದು ಏನು ದಾಖಲೆಗಳಾಗಿರ್ಬೋದು ಮತ್ತೆ ಟರ್ಮ್ ಏನಿದೆ ಅದರೊಳಗೆ ಖಂಡಿತ. ಎಸ್ ಸರ್. ಹಾಗೇನೆ ಬಹಳ ಮುಖ್ಯವಾಗಿ ನಾವು ಒಂದು ತನಿಖೆಯ ಒಂದು ಪ್ರೊಸೀಜರ್ ನೋಡಿದ್ವಿ. ಇನ್ನು ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಸಾಧಾರಣವಾಗಿ ಶಿಕ್ಷೆ ಅಥವಾ ಸಜೆ ಅಂತಕ್ಕಂಥದ್ದು ಯಾವ ರೀತಿ ಇರ್ತದೆ? ಈಗ ಒಬ್ಬ ವ್ಯಕ್ತಿಗೆ ಚೆಕ್ ಬೌನ್ಸ್ ಮಾಡಿ ಒಂದು ಚೀಟಿಂಗ್ ಮಾಡಿರ್ತಕ್ಕಂಥವ್ರಿಗೆ ಅವ್ರಿಗೇನಾದರೂ ಸಜೆ ಅಥವಾ ಒಂದು ಏನೋ ದಂಡ ಈ ರೀತಿಯಾದಂಥ ಒಂದಷ್ಟು ನಿಯಮಗಳು ಏನಾದರೂ ಇದೆಯಾ ಅಂತ? ಒಳ್ಳೆ ಪ್ರಶ್ನೆ ಇದು ಮಾತ್ರ. ಯಾಕೆ ಹೇಳಿದ್ರೆ, ಒಂದು ಈಗ ಕೇಸ್ ಆದಂತ ವಿಷಯ ಹೇಳ್ತೇನೆ. ಒಬ್ಬ ವ್ಯಕ್ತಿ ಚೀಟಿಂಗ್ ಮಾಡಿದ 420, ಜೈಲ್ ಒಳಗಿದ್ದಾನೆ. ಅದು ಸಾಧಾರಣ ಪನಿಷ್ಮೆಂಟ್ 6 ವರ್ಷವರೆಗೆ ಹೋಗ್ಬೋದು ಹೇಳಿ. ಅದೇ ರೀತಿ ಅಟ್ ಎ ಸೇಮ್ ಟೈಮ್ ಅದೇ ಕ್ಷಣಕ್ಕೆ ಕೆಲವರಿಗೆ ಬೇರೆ ಟ್ರಾನ್ಸಾಕ್ಷನ್ ಅಲ್ಲಿ ಕೈ ಸಾಲ ಆಗಿರ್ಬೋದು, ಬೇರೆ ಯಾವುದಾದ್ರೂ ಹಣ ಆಗಿರ್ಬೋದು, ಇಲ್ಲದ್ರೆ ಮನೆ ಕಟ್ಟಲಿಕ್ಕೆ ಕಾಂಟ್ರಾಕ್ಟರ್ಗೆ ಚೆಕ್ಕಿಗೆ ಬೇರೆ ಬೇರೆ ತರ ಕೊಟ್ಟಿರ್ಬೋದು. ಈಗ ಲೇಬರ್ ಚಾರ್ಜ್ಗೆ ಚೆಕ್ ಕೊಟ್ಟಿರ್ಬೋದು. ಅದೇನಲ್ಲ, ನನ್ನ ಹತ್ರ ಈಗ ಹಣ ಇಲ್ಲ, ಒಂದು 10 ದಿವಸ ಬಿಟ್ಟು ಚೆಕ್ ಕೊಡ್ತೇನೆ ಕೊಟ್ಟಿರ್ತಾರೆ. ಆಗ ಏನಾಗ್ತದೆ ಹೇಳಿದ್ರೆ, ಅಲ್ಲಿ ಕೂಡ ಅವನು ಜೈಲಲ್ಲಿ ಇರ್ತಾನೆ, ಇಲ್ಲಿ ಕೂಡ ಕೇಸಲ್ಲಿ ಆಗ್ತದೆ. ಆದ್ರೆ ಆ ಕೋರ್ಟಿಗೆ ಸಜೆ ಕೊಡುವಂತಹ ಪರಿಮಿತಿ, ಆ ಲಿಮಿಟೆಡ್ ಜ್ಯೂರಿಸ್ಡಿಕ್ಷನ್ ಎಷ್ಟು ಹೇಳಿದ್ರೆ ಅಪ್ ಟು 2 years. ಓಕೆ, ಅದು ಹೇಗೆ ಹೇಳಿ ಬರ್ತದೆ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ 10,000 ಚೆಕ್ ಹಾಕಿದ್ರೆ ಕೋರ್ಟಿಗೆ ಕೊಡುವಂತದ್ದು ರೈಟ್ ಡಬಲ್ ದಿ ಅಮೌಂಟ್, ಅಂದ್ರೆ 20,000. ಕೋರ್ಟಿಗೆ ಎಲ್ಲಿ ಕೂಡ 50,000 70,000 ಕೊಡ್ಲಿಕ್ಕಿಲ್ಲ. ವಿದಿನ್ 10,000 ಹೇಳಿದ್ರೆ 11,000 ಕೊಡ್ಬೋದು, 12 ಕೊಡ್ಬೋದು, ಇಲ್ಲ 10 ಕೊಡ್ಬೋದು. ಆದ್ರೆ ಪನಿಷ್ಮೆಂಟ್ ಇಸ್ ವೆರಿ ನ್ಯಾರೋ ಎಸ್ಪೆಕ್ಟ್, ಖಾಲಿ 2 ವರ್ಷ. ಆದ ಕಾರಣ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಹೇಳಿದ್ರೆ,
ಚೆಕ್ ಬೌನ್ಸ್ ಕೇಸ್ ಆಗ್ತದೆ. ಕೇಸ್ ಆಗ್ತದೆ, ಒಂದು ದೊಡ್ಡ ಮೊತ್ತದ ಹಿಡೀರಿ, ಒಂದು 5 ಲಕ್ಷ ಇರ್ಬೋದು, 10 ಲಕ್ಷ ಇದೆ ಚೆಕ್ ಕೇಸ್ ಇರ್ಬೋದು. 10 ಲಕ್ಷ ಕೇಸ್ ಆಗ್ತದೆ, ಫೈಟ್ ಆಗ್ತದೆ. ಫೈಟ್ ಆದ ಮೇಲೆ ಆ ಕೇಸಿನಲ್ಲಿ ಸಾಕ್ಷಿ ಆಗ್ತದೆ, ವಿಚಾರಣೆ ಆಗ್ತದೆ, ಮತ್ತೆ ಎದುರು ಪಾರ್ಟಿ ಸಾಕ್ಷಿ ಆಗ್ತದೆ, ವಿಚಾರಣೆ ಆಗ್ತದೆ, ವಾದ ಆಗ್ತದೆ, ವಿವಾದ ಆಗ್ತದೆ, ಆರ್ಗ್ಯುಮೆಂಟ್ಸ್ ಎಲ್ಲ ಆದ ಮೇಲೆ ಒಂದು ಜಜ್ಮೆಂಟ್ ಕೊಡ್ತಾರೆ. ನಾವೊಂದು ಲೆಟ್ ವಿ ಪ್ರಿಸಮ್ ಜಜ್ಮೆಂಟ್ ಅಲ್ಲಿ ಕನ್ವಿಕ್ಷನ್ ಆಯ್ತು ಹೇಳಿ. ಕನ್ವಿಕ್ಷನ್ ಆದ ಮೇಲೆ ಆ 10 ಲಕ್ಷ ಚೆಕ್ಕಿನಲ್ಲಿ 20 ಲಕ್ಷ ಪೇಮೆಂಟ್ ಕೊಡಬೇಕು, ಆರ್ ಎಲ್ಸ್ ಪನಿಷ್ಮೆಂಟ್. ಖಂಡಿತ ಸರ್. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ, ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳ ಕುರಿತಂತೆ ಇರತಕ್ಕಂಥ ಒಂದು ವಿಶೇಷವಾದಂಥ ಕಾನೂನಿನ ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ನಾವು ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮೊದಲಿಗೆ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾನೂನು ಸ್ಪಂದನದಲ್ಲಿ ಬಹಳ ಮುಖ್ಯವಾಗಿ ಏನು ವರ್ಗಾವಣೆ ಲಿಖಿತಗಳ ಅಧಿನಿಯಮ, ಈ ಚೆಕ್ ಬೌನ್ಸ್ ಕುರಿತಂತೆ ಕಾನೂನು ಏನಿದೆ, ಈ ಚೆಕ್ನ ಪ್ರಕರಣಗಳ ಕಾನೂನು ಏನಿದೆ, ಇದರ ಬಗ್ಗೆ ಮಾತನಾಡ್ತಾ ಇದ್ವಿ. ಬನ್ನಿ ಇದನ್ನು ಮುಂದುವರಿಸೋಣ. ಸರ್, ಬಹಳ ಮುಖ್ಯವಾಗಿ ನಾವು ತನಿಖೆ ಮತ್ತು ಸಜೆ ಬಗ್ಗೆ ನೋಡಿದ್ವಿ. ಇನ್ನು ಮುಂದುವರೆದು ಈ ಒಂದು ಕಂಪನಿ ಚೆಕ್ಗಳು ಬೌನ್ಸ್ ಆದಾಗ, ಯಾಕಂದರೆ ಅವರು ಯಾರನ್ನ ಮೊರೆ ಹೋಗಬೇಕು, ಅದರ ಒಂದು ಪ್ರೊಸೀಜರ್ ಅಥವಾ ಪ್ರಕ್ರಿಯೆಗಳು ಯಾವ ರೀತಿ ಇರ್ತದೆ? ಕಂಪ್ನಿಗಳಿಂದ ಸ್ಯಾಲ್ರಿ ಬೇಸ್ಡು ಇನ್ನೊಂದು ಮುನ್ನೊಂದು ಕೊಡ್ತಾ ಇರ್ತಾರೆ, ಅದು ಬೌನ್ಸ್ ಆದಾಗ ಏನು ಮಾಡಬೇಕು ಅಂತ? ಒಳ್ಳೆಯ ಪ್ರಶ್ನೆ ಇದು. ಯಾಕಂದರೆ ನಾವೀಗ ಸದ್ಯದ ಒಂದು ವಿದ್ಯಮಾನ ನೋಡುವಾಗ ಕೆಲವು ಬೋಗಸ್ ಕಂಪನಿಗಳು ಬರ್ತಾ ಇದೆ ತುಂಬಾ. ಈಗ ಮಂಗಳೂರಲ್ಲಿ ಕೂಡ ಹಾಗೆ ಕೋಟಿಗಟ್ಟಲೆಯ ಕೆಲವೆಲ್ಲ ವೃಕ್ಷ ಕಂಪನಿಯಲ್ಲಿ ಇದು ಮಾಡಿ ಚೆಕ್ ಕೊಟ್ಟು ಪಾಪ ಎಷ್ಟೋ ಜನ ಇದಾಗಿದೆ, ಸಮಸ್ಯೆಗಳು ಮಾಡಿದ್ದಾರೆ. ಇವರು ಮಾಡುವಂತ ಕಂಪನಿಯೇ ಉಂಟಲ್ಲ ಮೋಸ ಮಾಡುವಂತ ಕಂಪನಿ. ಯಾಕಂದ್ರೆ ಆ ಮೋಸ ಮಾಡೋ ಉದ್ದೇಶದಿಂದ ಚೆಕ್ ಅನ್ನು ಕೊಡ್ತಾರೆ. ಆಗ ನಾವು ಮೊತ್ತ ಮೊದಲಿಗಾಗಿ ಆ ಕಂಪನಿಯನ್ನು ಮಾಡಬೇಕು, ಮತ್ತೆ ಎಲ್ಲ ಡೈರೆಕ್ಟರ್ಸ್ ಹಾಗೂ ಯಾರೆಲ್ಲ ಆ ಟೈಮಲ್ಲಿ ರೆಸ್ಪಾನ್ಸಿಬಲ್ ಇದ್ದಾರೆ ಅವರನ್ನು 141 ಅಲ್ಲಿ ನಾವು ಕೇಸನ್ನು ರಿಜಿಸ್ಟರ್ ಮಾಡಬೇಕು. ಅದರ ಜೊತೆಗೆ ಕೇಸ್ ಹಾಕುವಾಗ ಅವರ ಎಸೆಟ್ ಏನಿದೆ ಅದನ್ನು ಕೂಡ ನಾವು ಸಿವಿಲ್ ಕೋರ್ಟ್ ಥ್ರೂ ಅದನ್ನು ಸ್ಟೇ ಮಾಡಿ ಇಡಬೇಕು, ಆರ್ ಥ್ರೂ ಎನಿ ಆರ್ ದಿ ಪ್ರೊಸೆಸಸ್. ಯಾಕಂದ್ರೆ ಈ ಕಂಪನಿಗಳು ಓಪನ್ ಮಾಡುವುದೇ ಚೀಟ್ ಮಾಡಲಿಕ್ಕೆ. ಅದ ಕಾರಣ. ಹಾಗಿದ್ರೆ ಸರ್, ನಾವು ಇಲ್ಲಿ ಕಂಪನಿ ಕಾನೂನು ಬಗ್ಗೆ, ಕಂಪನಿಗಳು ನೀಡ್ತಕ್ಕಂಥ ಚೆಕ್ಗಳ ಬಗ್ಗೆ ತುಂಬಾ ಅವೇರ್ ಆಗಿರ್ಬೇಕು. ಖಂಡಿತ ಸರ್. ಹಾಗೆ ಬಹಳ ಮುಖ್ಯವಾಗಿ ಇವತ್ತು ನಾವು ನೋಡ್ತಕ್ಕಂಥದ್ದು ಈ ಒಂದು ಮೇಲ್ಮಟ್ಟದ ನ್ಯಾಯಾಲಯಗಳಿಗೆ ಅಥವಾ ಚೆಕ್ ಬೌನ್ಸ್ನ ಪ್ರಕರಣದಲ್ಲಿ ಕೆಲವು ಬಾರಿ ನ್ಯಾಯ ವಂಚಿತರಾದಾಗ ಅಪೀಲ್ ಹೋಗ್ತಕ್ಕಂಥ ವ್ಯವಸ್ಥೆ ಏನಾದರೂ ಇದೆಯಾ? ಅದು ಯಾವ ರೀತಿಯಾಗಿ? ಖಂಡಿತವಾಗಿ. ಈಗ ಇಟ್ ಈಸ್ ಅನ್ ರೈಟ್ ಆಫ್ ಅನ್ ಪರ್ಸನ್. ಅಪೀಲ್ ಯಾವುದೇ ಕೋರ್ಟ್ಸ್ ಆಗಿ, ಈಗ ಸಿವಿಲ್ ಆಗಲಿ ಯಾವುದೇ ಕೋರ್ಟ್ ಆಗಿ ಅಪೀಲ್ ಎಲ್ಲದರಲ್ಲೂ ಕೂಡ ಇದೆ ಅವಕಾಶ. ಈಗ JMFC ಕೋರ್ಟ್ ಅಲ್ಲಿ ಸಪೋಸ್ ಇದಾದ್ರೆ, ಎಕ್ವಿಟಲ್ ಆದ್ರೆ ಕಂಪ್ಲೇನೆಂಟ್ ಡೈರೆಕ್ಟ್ ಹೈಕೋರ್ಟಿಗೆ ಹೋಗುವಂಥದ್ದು ಪ್ರೊವಿಷನ್ ಇದೆ. ಮತ್ತೆ ಕನ್ವಿಕ್ಷನ್ ಆದ್ರೆ ಕನ್ವಿಕ್ಷನ್ ಆದ್ರೆ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗುವಂಥದ್ದು ಕ್ರಮ ಇದೆ. ಆ ಕನ್ವಿಕ್ಷನ್ ಆದ್ರೆ ಹೈಕೋರ್ಟ್ ಹೋಗ್ಲಿಕ್ಕೆ 90 ದಿವಸ ಟೈಮ್ ಲಿಮಿಟೇಷನ್ ಇದೆ. ಆದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಇರುವಂತದ್ದು 30 ಡೇಸ್ ಇದಕ್ಕೆ. ಮತ್ತು ನಡುವಿನಲ್ಲಿ ಏನಾದ್ರೂ ಈಗ ಸಮಸ್ಯೆ ಇರ್ತದೆ, ಯಾವ ಬಗ್ಗೆ ಹೇಳಿದ್ರೆ ಚೆಕ್ ಕೊಡ್ತೇವೆ, ಚೆಕ್ ಕೊಟ್ಟ ಮೇಲೆ ಸಿಗ್ನೇಚರ್ ಡಿಸ್ಪ್ಯೂಟ್ ಮಾಡ್ತೀರಿ. ಆದ್ರೆ ಬ್ಯಾಂಕ್ ಸಿಗ್ನೇಚರ್ ಏನು ಅದರಲ್ಲಿ ಕಾಲಮ್ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಮೆಮೊದಲ್ಲಿ 21ರಲ್ಲಿ ಸಿಗ್ನೇಚರ್ ಡಿಫರ್ಸ್ ಹೇಳಿ ಇರ್ತದೆ, ಪ್ಲಸ್ ಇನ್ಸಫಿಷಿಯಂಟ್ ಹೇಳಿ ಇರ್ತದೆ. ಆದ್ರೆ ಇವರು ಟಿಕ್ ಮಾಡುವಾಗ ಖಾಲಿ ಇನ್ಸಫಿಷಿಯಂಟ್ ಆಫ್ ಫಂಡ್ ಹೇಳಿ ಮಾಡಿ ಕಳಿಸ್ತಾರೆ. ಆಗ ಈ ಚೆಕ್ ಕೊಟ್ಟವನ ಬಗ್ಗೆ ನಾವು ಡಿಸ್ಪ್ಯೂಟ್ ಮಾಡ್ತೇವೆ. ಎಂತ ಹೇಳಿದ್ರೆ ಆ ಚೆಕ್ ಸಿಗ್ನೇಚರ್ ಇದಿದೆ ಅದನ್ನ ನಾವು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಕೊಡ್ಬೇಕು ಹೇಳಿ. ಆಗ ಈ ಲೋವರ್ ಕೋರ್ಟ್ ಬೇಡ ಹೇಳಿದ್ರೆ ನಾವು ರಿವಿಷನ್ ಹೋಗ್ಬೋದು. ಅದು ನಾವು 30 ದಿವಸದೊಳಗೆ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಫೈಲ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಡಿಸ್ಪ್ಯೂಟ್ ಇದ್ರೆ ಬ್ಯಾಂಕಿನವರು ಕೊಡ್ಲಿಲ್ಲ ಆದ್ರೆ ಅದೇ ಖಂಡಿತ. ಸರ್, ಹಾಗೆ ಮುಂದುವರಿದು ನಾವು ಬಹಳ ಮುಖ್ಯವಾಗಿ ಇವತ್ತು ನೋಡ್ತಕ್ಕಂಥ ಒಂದಷ್ಟು ವರ್ತಮಾನಗಳಲ್ಲಿ, ವಿದ್ಯಮಾನಗಳಲ್ಲಿ ಈ ಡೂಪ್ಲಿಕೇಟ್ ಚೆಕ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಡೂಪ್ಲಿಕೇಟ್ ಚೆಕ್ ಸಿಕ್ಕಾಗ ಇದು ಡೂಪ್ಲಿಕೇಟ್ ಅಂತ ನಾವು ಹೇಗೆ ಗುರುತಿಸೋದು, ಮತ್ತು ಇವುಗಳಿಂದ ನ್ಯಾಯ ಪಡ್ಕೊಳ್ಬೇಕಾದ್ರೆ
ನ್ಯಾಯಾಲಯಗಳಲ್ಲಿ ಡೂಪ್ಲಿಕೇಟ್ ಚೆಕ್ಗಳಿಂದ ಅಥವಾ ಅದಕ್ಕೆ ಬರಬೇಕಾದ ಮೊತ್ತವನ್ನು ಪಡೆದುಕೊಳ್ಬೇಕಾದಾಗ ಇಲ್ಲಿ ಯಾವ ರೀತಿಯಾದಂಥ ಒಂದಷ್ಟು ತೊಡಕುಗಳು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ? ಡೂಪ್ಲಿಕೇಟ್ ಚೆಕ್ ಹೇಳುವಾಗ ಈಗ ನಾವು ಮಾರ್ಕೆಟಲ್ಲಿ ನೋಡ್ತಾ ಇರುವಾಗ ಈಗದ ಟೈಮಲ್ಲಿ ಡೂಪ್ಲಿಕೇಟ್ DD ಚೆಕ್ಸ್ ಎಲ್ಲ ಜಾಸ್ತಿ ಇದೆ. ಓಕೆ ಓಕೆ. ಆ ಥರದ ಚೆಕ್ ಯಾರಾದರೂ ನಮಗೆ ಕೊಟ್ಟರೆ, ಇಲ್ಲದ್ರೆ ಡೂಪ್ಲಿಕೇಟ್ ಸಿಗ್ನೇಚರ್ ಹಾಕಿ ಕೊಟ್ಟಿದ್ರೆ, ಸಪೋಸ್ ಒಂದು ಹೆಸರಿಟ್ಟು ಅವನು ಚೆಕ್ ಕೊಡ್ತಾನೆ, ಆದ್ರೆ ಚೆಕ್ ಬೇರೆ ಅವ್ರದ್ದು ಚೆಕ್ ಇಲ್ಲದ್ರೆ ಹೆಸರು ಅವನಾಗ್ತಾನೆ, ಆದ್ರೆ ಚೆಕ್ ಬೇರೆಯವ್ರದ್ದು ಕೊಟ್ರೆ ಅದು ಚೀಟಿಂಗ್ ಕೇಸ್ ಹಾಕ್ಬೋದು. ಅದು ಕಾನೂನಲ್ಲಿ ಬಹಳ ಸೀರಿಯಸ್ ಆಗಿ ತಗೊಳ್ತದೆ. ಸರ್, ಹಾಗೆ ಮುಂದುವರೆದು ನಾವು ಇವತ್ತು ಏನು ತಂದೆ ಚೆಕ್ಕನ್ನು ಮಗ ಅಧಿಕಾರ ಮಾಡ್ತಕ್ಕಂಥದ್ದು ಅಥವಾ ಮಗನ ಚೆಕ್ಕಿನ ಮೇಲೆ ತಂದೆ ಏನಾದರೂ ಚಟುವಟಿಕೆ ಮಾಡ್ತಕ್ಕಂಥದ್ದು ಇಂಥದ್ದು ಕೂಡ ನೋಡ್ತಾ ಇರ್ತೇವೆ. ಇದಕ್ಕೆ ಯಾವ ರೀತಿ ಕಾನೂನಿನಲ್ಲಿ ಅರಿವಿರಬೇಕು ಮತ್ತು ಇದನ್ನು ಯಾವ ರೀತಿ ಅವ್ರು ನಿಭಾಯಿಸಬೇಕಾಗ್ತದೆ ಇರೋದೇ ಆದರೆ? ಯಾರಿಗೂ ಕೂಡ ಬೇರೆಯವರ ಚೆಕ್ಕನ್ನು ಕೊಡುವಂಥ ಹಕ್ಕು ಯಾರಿಗೂ ಕೂಡ ಇಲ್ಲ. ತಂದೆ ಮಗನಿಗಾಗಲಿ, ಮಗನ ತಂದೆ ಆಗಲಿ. ಅಂಥದ್ದಲ್ಲಿ ಕೊಟ್ಟದ್ದಲ್ಲಿ ದಟ್ ರೆಫರ್ಸ್ ಟು ದಿ ಚೀಟಿಂಗ್. ಯಾರಿಗೂ ಕೂಡ ಹಕ್ಕು ಬರೋದಿಲ್ಲ. ಆದ್ರೆ ಸಪೋಸ್ ಒಂದು ಚೆಕ್ ಇರ್ತದೆ, ತಂದೆ ಚೆಕ್ ಇರ್ತದೆ, ತಂದೆಗೆ ಫಾರಿನ್ಗೆ ಹೋಗ್ಲಿಕ್ಕೆ ಏನಾದ್ರೂ ಪ್ರೊವಿಷನ್ ಇರ್ತದೆ, ಇಲ್ಲಾಂದ್ರೆ ಬೇರೆ ಕೆಲಸದ ನಿಮಿತ್ತ ಅಸೌಖ್ಯ ಏನಾದ್ರು ಇರ್ಬೋದು. ಆಗ ಮಗನಿಗೆ GPA ಕೊಟ್ಟು, ಜನರಲ್ ಪವರ್ ಆಫ್ ಅಟರ್ನಿ ಕೊಟ್ಟು ಕೋರ್ಟಲ್ಲಿ ಕೇಸನ್ನು ನಡೆಸುವ ಹಕ್ಕಿರ್ತದೆ. ಅದೇ ರೀತಿ ಬ್ಯಾಂಕ್ ಇದು ಕಂಪನಿಯವರಿಗೆ ಓನರಿಗೆ ಡೈರೆಕ್ಟರ್ಗೆ ಯಾರಾದ್ರೂ ಒಬ್ಬರಿಗೆ ಆಗುದಿಲ್ಲ ಅಂದ್ರೆ ಅವರಿಗೆ ಅಥರೈಸೇಷನ್ ಲೆಟರ್ ಕೊಡ್ಬೋದು. ಎಲ್ಲಾ ಡೈರೆಕ್ಟರ್ ಯಾರಿಗಾದ್ರೂ ಒಬ್ಬನಿಗೆ ಕೊಟ್ಟು ಕೇಸನ್ನು ನಡೆಸುವಂತ ಹಕ್ಕು ಇದೆ. ಸರ್, ಹಾಗೆ ಈ ಜಾಯಿಂಟ್ ಅಕೌಂಟು ಅಥವಾ ಈ ತರದ ಕೆಲವರು ಇಬ್ಬಿಬ್ಬರು ಸೇರಿ ಒಂದು ಖಾತೆಯನ್ನು ನಿರ್ವಹಣೆ ಮಾಡತಕ್ಕಂಥದ್ದು, ಈ ಒಂದು ವ್ಯವಸ್ಥೆಯಲ್ಲಿ ಇದಕ್ಕೆ ಅವಕಾಶವಿದೆಯಾ ಅಂತ ಚೆಕ್ ಅನ್ನು ಕೊಡುವಾಗ, ಅಥವಾ ಇಬ್ಬರದು ಬೇಕಾಗ್ತದ? ಜಾಯಿಂಟ್ ಅಕೌಂಟ್ ಅಲ್ಲಿ ಯಾರಾದ್ರೂ ಚೆಕ್ ಅನ್ನು ಕೊಟ್ಟಿದ್ರೆ ಇಬ್ಬರು ಕೂಡ ಸಮಾನವಾಗಿ ಲಯಬಲ್. ಇಬ್ಬರು ಕೂಡ ಸಹಿ ಇರಬೇಕು. ಒಬ್ಬಂದು ಸಹಿ ಇದ್ರೆ ಆಗುದಿಲ್ಲ. ಮತ್ತೆ ಬೋತ್ ಆರ್ ಲಯಬಲ್ ಫಾರ್ ದಿ ಅಫೆನ್ಸ್. ಕೊಟ್ಟಿದ್ದಲ್ಲಿ ಇಬ್ಬರು ಕೂಡ ಅದಕ್ಕೆ. ಅದು ಹೆಚ್ಚಾಗಿ ಯಾವುದರಲ್ಲಿ ಬರ್ತದೆ, ನಿಮ್ಮದು ಪಾರ್ಟ್ನರ್ಶಿಪ್ ಅಲ್ಲೆಲ್ಲ ಹೆಚ್ಚಾಗಿ ಬರ್ತದೆ. ಪಾರ್ಟ್ನರ್ಶಿಪ್ ಮತ್ತೆ ಸೊಸೈಟೀಸ್ ಅಂತದಲ್ಲೆಲ್ಲ, ಕ್ಲಬ್ ಅಲ್ಲೆಲ್ಲ ಕೆಲವೆಲ್ಲ ಬರ್ತದೆ. ಯಾಕಂದ್ರೆ ಅದರಲ್ಲಿ 2 ಸಿಗ್ನೇಟರ್ಸ್ ಎಲ್ಲ ಇರ್ತಾರೆ. ಸರ್, ಹಾಗೆ ನಾವೀಗ ಸಾಧಾರಣವಾಗಿ ಒಂದು ಚೆಕ್ ಅನ್ನ ಒಬ್ಬ ವ್ಯಕ್ತಿ ಪಡೆದುಕೊಂಡಿರ್ತಾನೆ, ಚೆಕ್ ಅನ್ನ ಒಬ್ಬ ವ್ಯಕ್ತಿ ಕೊಟ್ಟಿರ್ತಾನೆ. ಈ ಚೆಕ್ ಅನ್ನ ಏನು ಕೊಟ್ಟಂತ ವ್ಯಕ್ತಿ ಇದ್ದಾನೆ, ಒಂದು ಮರಣಕ್ಕೆ ತುತ್ತಾಗ್ತಾನೆ, ಚೆಕ್ ಬೌನ್ಸ್ ಆಯ್ತು ನಂತರ. ಈ ತರದ ಪ್ರಕರಣಗಳು ಕೆಲವನ್ನ ನೋಡ್ತೇವೆ. ಈಗ ಒಂದು ಚೆಕ್ಕನ್ನು ಪಡೆದುಕೊಂಡಂಥ ವ್ಯಕ್ತಿ ಯಾರನ್ನ ಕೇಳಬೇಕು? ಅವನು ಮರಣಕ್ಕೆ ತುತ್ತಾದ, ಚೆಕ್ನ ಅಲ್ಲಿ ಅಕೌಂಟಲ್ಲಿ ಹಣ ಇಲ್ಲ, ಬೌನ್ಸ್ ಆಯಿತು. ಆಗ ಅವರು ಕೇಸ್ ಮಾಡುವಾಗ ಯಾವ ರೀತಿಯಾಗಿ? ನಮ್ಮ NI Act ಅಲ್ಲಿ 138 ಅಲ್ಲಿ ಯಾವುದೇ ಪ್ರೊವಿಷನ್ಸ್ ಇಲ್ಲ, ಇದಕ್ಕೆ ಯಾವುದೇ ಇಲ್ಲ. ಆದ್ರೆ ನೀವು ಬೇರೆ ರೀತಿಯಲ್ಲಿ ಅವರ ಲೀಗಲ್ ಹೇರ್ ಅನ್ನು ಇದು ಮಾಡಿ ಸಮನ್ಸ್ ಮಾಡಿ ಬೇರೆ ಸಿವಿಲ್ ಸೂಟ್ ಏನಾದ್ರೂ ಹಾಕಿ ಪ್ರಯತ್ನ ಮಾಡಬಹುದು. ಅದರಲ್ಲಿ ಅದಕ್ಕೆ ಅವರ ಮಗನ ಏನಾದ್ರೂ, ಈಗ ತಂದೆಯಲ್ಲಿ ಮಗನ ಆಸ್ತಿಯ ಪಾಲು ಏನಾದ್ರು ಇದ್ರೆ ಆ ರೀತಿಯಲ್ಲಿ ಇದು ಮಾಡಬಹುದು. ಆ ರೀತಿಯಲ್ಲಿ ಅದನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ಅದಕ್ಕೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಅವಕಾಶ ಇದೆ, ಆದ್ರೆ ನಿಮ್ಮ NI Act ಅಲ್ಲಿ ಬರುದಿಲ್ಲ. ಈ ಆಕ್ಟ್ ಅಲ್ಲಿ ಬರುದಿಲ್ಲ. ಖಂಡಿತ ಸರ್. ಹಾಗೆ ಬಹಳ ಮುಖ್ಯವಾಗಿ ಓವರಾಲ್ ಆಗಿ ಒಂದು ಏನು ಈ ಒಂದು ವರ್ಗಾವಣೆ ಲಿಖಿತಗಳ ಅಧಿನಿಯಮ ಅಂತ ಕರಿತೀವಿ, ಇದರ ಒಂದು ಈ ಕಾನೂನಿನ ಅರಿವಿನ ಅಗತ್ಯತೆ ನಮಗೆ ಎಷ್ಟರ ಮಟ್ಟಿಗೆ ಇರಬೇಕು ಅಂತಕ್ಕಂಥದ್ದು. ಯಾಕಂದರೆ ಬ್ಯಾಂಕ್ನ ಈಗ ಪ್ರತಿಯೊಬ್ಬರು ಜನಸಾಮಾನ್ಯರು ಕೂಡ ಒಂದೊಂದು ಖಾತೆಯನ್ನು ಹೊಂದಿರ್ತಾರೆ, ಅಥವಾ ಚೆಕ್ ಕೊಡ್ತಕ್ಕಂಥದ್ದು ತಕ್ಕೊಳ್ತಕ್ಕಂಥದ್ದು ಇದೆಲ್ಲ ಆಗ್ತಾ ಇರತಕ್ಕಂಥದ್ದು. ಸಾಧಾರಣ ಒಂದು ಬೇಸಿಕ್ ಆಗಿ ಇದ್ರ ಬಗ್ಗೆ ನಮಗೆ ಒಂದಷ್ಟು ಅರಿವು ಅಥವಾ ಜ್ಞಾನ ಇರಬೇಕಾಗ್ತದೆ. ಯಾವೆಲ್ಲ ಮಾಹಿತಿಯನ್ನು ಎಲ್ಲೆಲ್ಲಿ ತಿಳ್ಕೊಳ್ಬೋದು ನಾವು ಈ ಒಂದು ಕಾಯ್ದೆ ಬಗ್ಗೆ, ಮತ್ತು ಇದನ್ನು ಯಾತಕ್ಕಾಗಿ ನಾವು ಅಗತ್ಯತೆಯಾಗಿ ಇಟ್ಕೊಂಡಿರಬೇಕು ಅಂತೀವಿ? ನಾವು ಚೆಕ್ಕಿನ ವಿಷಯ ಬರುವಾಗ ಅದರಲ್ಲಿ 2 ಕೂಡ ಇದೆ, ಪಾಸಿಟಿವ್ ಆಗಿ ನೆಗೆಟಿವ್ ಇದೆ. ಖಂಡಿತ. ಒಂದು ಕಡೆಯಲ್ಲಿ ಏನು ಹೇಳಿದ್ರೆ, ಜನರು ಚೆಕ್ ಅನ್ನು ತುಂಬಾ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಈಗ ಒಬ್ಬ ಕಾಂಟ್ರಾಕ್ಟರ್ ಎಷ್ಟೊಂದು ಕೆಲಸ ಮಾಡ್ತಾನೆ, ಲಕ್ಷಗಟ್ಟಲೆ, ಇಲ್ಲದ್ರೆ ಏನೋ ಒಂದು ಮೆಟೀರಿಯಲ್ ಹಾಕಿರ್ತಾನೆ, ಇಲ್ಲದ್ರೆ ಏನೋ ಒಂದು ಪೇಂಟಿಂಗ್ ಮಾಡಿರ್ತಾನೆ. ಈಗ ಏನ್ ಹೇಳಿದ್ರೆ, ಈಗ ನಾನು ತರಲಿಲ್ಲ ಹೇಳಿ ಚೆಕ್ ಕೊಡ್ತಾರೆ. ಈ ರೀತಿಯಾಗಿ ತುಂಬಾ ಮೋಸ ಮಾಡುವುದ ಪೊಸಿಷನ್ ಇದೆ. ಅದೇ ರೀತಿ ಚೆಕ್ ಮಿಸ್ಯೂಸ್ ಆಗುವ ಕೂಡ ಸಂಭವ ಇದೆ. ಯಾಕಂದ್ರೆ ಮಿಸ್ಯೂಸ್ ಆಗೋದು ತುಂಬಾ ಕಡಿಮೆ. ಯಾಕಂದ್ರೆ ಈಗ ಕಾಲದಲ್ಲಿ ಯಾರು ಕೂಡ ಬ್ಲಾಂಕ್ ಚೆಕ್ ಕೊಡುವಂತದ್ದು ವಿಷಯ ಬರುವುದಿಲ್ಲ. ಯಾಕಂದ್ರೆ ಈಗ ಕಲ್ತಿದ್ದಾರೆ, ಜನರು ತುಂಬಾ ಮುಂದುವರಿದ್ದಾರೆ, ಎಲ್ಲರಿಗೆ ಏನು ಅದರ ಕಾನ್ಸಿಕ್ವೆನ್ಸಸ್ ಹೆಚ್ಚಾಗಿ ಎಲ್ಲ ಗೊತ್ತಿದೆ. ಶ್ಯೂರಿಟಿ ಕೊಡುವಾಗ ಸಹ ಅವರು ಥಿಂಕ್ ಮಾಡ್ತಾರೆ. ಆದ್ರೆ ಈಗದ್ರಲ್ಲಿ ಚೆಕ್ ಅಂದ್ರೆ ಜನಸಾಮಾನ್ಯರಿಗೆ ಕೊಡುವಂತ ಪೇಮೆಂಟ್ ಅಲ್ಲಿ ಮಾತ್ರ ತುಂಬಾ ಅಡಚಣೆ ಆಗ್ತಾ ಇದೆ. ಈಗ ಚೆಕ್ಗಳನ್ನ ಒಂದು ಬ್ಯಾಂಕ್ಗಳಲ್ಲಿ ವಹಿವಾಟು ಮಾಡುವಾಗ ಕೆಲವು ಬಾರಿ ಒಂದಷ್ಟು ವಿಚಾರಗಳು ಗೊತ್ತಿರೋದಿಲ್ಲ ನಮಗೆ.
ಈ ಚೆಕ್ 15 ದಿವಸ ಆದಮೇಲೆ ಲ್ಯಾಪ್ಸ್ ಆಗ್ತದೆ, 3 ತಿಂಗಳಾದಮೇಲೆ ಲ್ಯಾಪ್ಸ್ ಆಗ್ತದೆ, ಎಷ್ಟರೊಳಗೆ ತೆಗೆದುಕೊಳ್ಬೇಕು, ಈ ರೀತಿಯಾದಂಥ ಪ್ರಮುಖವಾದಂಥ ವಿಚಾರಗಳು ಚೆಕ್ಕನ್ನು ತೆಗೆದುಕೊಳ್ತಕ್ಕಂಥವ್ರು ಅಥವಾ ಕೊಡ್ತಕ್ಕಂಥವ್ರು ಯಾವ್ದು ಗೊತ್ತಿರಬೇಕು ಅಂತ. ಯಾಕಂದರೆ ಕಾನೂನಿನ ಅನ್ವಯ ಆಗಿರ್ಬೋದು ಅಥವಾ ಬ್ಯಾಂಕಿನವರ ನೀತಿ ನಿಯಮಾವಳಿಗಳ ಅನ್ವಯ ಆಗಿರ್ಬೋದು, ಅದರಲ್ಲಿ ಒಂದು ಕೊಡ್ತಕ್ಕಂಥ ಪುಸ್ತಕದಲ್ಲಿ ಬರೆದಿರ್ತಾರೆ, ಅಥವಾ ಅದು ಆದರೂ ಕೂಡ ನಮ್ಮ ಜ್ಞಾನಕ್ಕೆ ಬಂದಿರೋದಿಲ್ಲ. ಪ್ರಮುಖವಾಗಿ ಏನೇನು ಚೆಕ್ಕಿನ ವಿಷಯವಾಗಿ ತಿಳ್ಕೊಂಡಿರಬೇಕು ಅಂತ. ಮತ್ತೆ ಮೊದಲನೇದಾಗಿ ಇಗ್ನರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಿಬಲ್. ಅಂದ್ರೆ ನಾವು ಯಾವುದೇ ವಿಷಯ ನನಗೆ ಅದು ಗೊತ್ತಿಲ್ಲತ್ತು ಮಾರೆ ಕಾನೂನು ಹೀಗುಂಟೇಳಿ ಹಾಗೆ ಯಾರಿಗೂ ಕೂಡ ಶೆಲ್ಟರ್ ತೆಗೆಯುವಂತದ್ದು ವಿಷಯ ಇರುವುದಿಲ್ಲ. ಈಗ ನಾವು ಏನೇ ಇದ್ರೆ ಸಹ ಯಾವುದೇ ವಿಷಯ ಕಾನೂನು ಇದ್ರೆ ಕೂಡ ಇಟ್ ಇಸ್ ಅನ್ ಡ್ಯೂಟಿ ಆಫ್ ಅ ಸಿಟಿಸನ್ ಟು ಸ್ಟಡಿ ಏನ್ ಹೇಳಿ. ಅದೇ ರೀತಿ ಏನ್ ಹೇಳಿದ್ರೆ ಈ ಚೆಕ್ಕಿನ ಬಗ್ಗೆ ಈಗ ಮಾಹಿತಿ ಕೊಡೋದೆಲ್ಲ ಬಾರಿ ಕಡಿಮೆ. ಬೇರೆ ಮಾನವ ಹಕ್ಕಾಗಿರ್ಬೋದು, ಮಹಿಳಾ ದೌರ್ಜನ್ಯ ಆಗಿರ್ಬೋದು, ಎಲ್ಲ ಕಡೆ ಭಾಷಣ ಮಾಡ್ತಾರೆ, ಇಂಥ ಕಾರ್ಯಕ್ರಮಗಳೆಲ್ಲ ಮಾಡಬೇಕು. ಆಗ ಜನಸಾಮಾನ್ಯರಿಗೆ ಏನ್ ಹೇಳಿದ್ರೆ ಈ ವಿಷಯ ಎಲ್ಲ ತಿಳಿತದೆ. ಈಗ ಹೆಚ್ಚಿನಲ್ಲಿ ಸಾಮಾನ್ಯವಾಗಿ ನಾವು ನೋಡುವಾಗ ಈ ವಿಷಯ ಯಾರಿಗೂ ಕೂಡ ಅರಿವಿರುವುದಿಲ್ಲ. ಖಂಡಿತ. ಯಾಕಂದ್ರೆ ಅವ್ರು ಚೆಕ್ ಕೇಳುವಾಗ ಹೌದಾ, ನಾವೀಗ ಕೇಳುವಾಗ ಅವರು ಹೌದಾ ಇಲ್ಲಿ ಒಂದು ಅಷ್ಟೊಂದು ಇದು ಇರುವುದಿಲ್ಲ. ಕೆಲವು ಬೌನ್ಸ್ ಆದಂತ ವಿಚಾರಗಳು ಸಿಕ್ಕಾಗ ಅವರು ರಿಕ್ವೆಸ್ಟ್ ಮಾಡ್ತೇವೆ ಹೊರತು ಕೇಸ್ ಆಗ್ತಕ್ಕಂಥ ಪ್ರಯತ್ನಕ್ಕೆ ಅಲ್ಲ, ಮತ್ತೆ ರಿಪೆಂಡ್ ಮಾಡ್ತಾರೆ. ನನಗೆ ಇದು ಮೊದಲೇ ಗೊತ್ತಿದ್ದು, ನನ್ನ ವಸೂಲ್ ಆಗ್ತಿತ್ತು, ನಾನು ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮವನ್ನು ಮಾಡಿದ್ರೆ ಜನರಿಗೆ ಒಂದು ತಲುಪ್ತದೆ ವಿಷಯ. ಹೆಚ್ಚೆಚ್ಚು ಮಾಹಿತಿ ಹೀಗಿದೆ ಕಾನೂನು ಇದೆ ಅದ ಕಾರಣ. ಈಗ ಈಗ ನಮ್ಮ ವೀಕ್ಷಕರ ಗಮನಕ್ಕೆ ಬರುವ ಹಾಗೆ ಒಂದು ಚೆಕ್ ಬೌನ್ಸ್ ಆದರೆ ಅದಕ್ಕೆ ಬೌನ್ಸ್ ಮಾಡದಂಥ ವ್ಯಕ್ತಿ ಏನು ಶಿಕ್ಷಾರ್ಹನಾಗ್ತಾನೆ, ದಂಡವನ್ನು ಕೊಡಬೇಕಾಗ್ತದೆ, ಈ ರೀತಿಯಾದಂಥ ಒಂದಷ್ಟು ಮಾಹಿತಿ ಇದೆ. ಹಾಗೆ ಚೆಕ್ ತಗೊಳ್ಳೋನು ಕೂಡ ಇದು 3 ತಿಂಗಳ ಅವಧಿಯೊಳಗಿದೆ, ಇದನ್ನ ಇಷ್ಟು ಬೇಗನೆ ತಗೊಳ್ಬೇಕು, ಇದು ಲ್ಯಾಪ್ಸ್ ಆದರೆ ಒಂದು 15 ದಿನದೊಳಗೇನೆ ನಾವು ನೋಟಿಸ್ ಮಾಡಬೇಕು, ಮತ್ತೊಂದು ಮುನ್ನೊಂದು, ಇದೆಲ್ಲವೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ಒಂದು ಚೆಕ್ಕಿನ ವ್ಯವಹಾರದ ಕುರಿತಂತೆ ಒಂದು ಬ್ಯಾಂಕ್ನವ್ರ ಜೊತೆಗೂ ಕೂಡ ಎಲ್ಲೆಲ್ಲಿ ಈ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಬಹುದು, ಬ್ಯಾಂಕ್ನಲ್ಲಿ ಮತ್ತು ವಕೀಲರ ಜೊತೆ ಇನ್ನು ಎಲ್ಲೆಲ್ಲಿ ಈ ಮಾಹಿತಿ ಸಿಗ್ಬೋದು ಅಂತ ಸರ್ ನಿಮ್ಮ ಪ್ರಕಾರ? ಹೇಳುದಾದ್ರೆ ವಕೀಲರ ಹತ್ರ ಹೋದ್ರೆ ಸಂಪೂರ್ಣವಾಗಿ ಕಾನೂನು, ಯಾಕಂದ್ರೆ ಮಿಸ್ಗೈಡ್ ಮಾಡುವ ಕೂಡ ಸಂಭವ ಇರ್ತದೆ. ಕೆಲವರು ಗೊತ್ತಿರೋದಿಲ್ಲ, ಕೆಲವರು ಹೇಳ್ತಾರೆ ಹಾಗೆ ಮಾಡಿ ಹೀಗೆ ಮಾಡಿ. ಆದ್ರೆ ಕಾನೂನು ತಿಳುವಳಿಕೆ ಇರುವವರ ಹತ್ರ ಹೋಗೋದ್ರೊಳ್ಳೆ. ಅದೇ ರೀತಿ ಅವರಿಗೆ ಹಣದ ಅಡಚಣೆ ಉಂಟು, ಹಾಗೇನೆ ಪ್ರಾಬ್ಲಮ್ ಇದ್ರೆ ನಮ್ಮ ಕಾನೂನಿನಲ್ಲಿ ಅದಕ್ಕೆ ಒಂದು ಸಪರೇಟ್ ಆಗಿ ವಿಂಗ್ ಇದೆ, ಫ್ರೀ ಅದಾಲತ್ ಹೇಳಿ. ಅದರಲ್ಲಿ ಏನ್ ಹೇಳಿದ್ರೆ ಕೋರ್ಟಿನಲ್ಲಿ ಯಾರಿಗೆ ಹಣದ ಪ್ರಾಬ್ಲಮ್ ಎಲ್ಲ ಇದೆ, ಯಾವ್ದು ಅಡಚಣೆ ಇದೆ, ಅವರಿಗೆ ಕಾನೂನು ಅರಿವು ಮತ್ತು ವಕೀಲರನ್ನು ಕೂಡ ಅಲ್ಲಿ ಕೋರ್ಟ್ ಕೊಡ್ತದೆ. ಖಂಡಿತ ಫ್ರೀ ಆಗಿ ಮತ್ತು ವೆರಿ ಅಕ್ಯುರೇಟ್ ಒನ್. ಕರೆಕ್ಟ್ ಆಗಿ ಇದು ಪ್ರತಿ ಕೋರ್ಟ್ ನಲ್ಲಿ ಇರ್ತಕ್ಕಂಥದ್ದು. ಯಾವ ಹಂತದ ಕೋರ್ಟ್ ನಲ್ಲಿ ಇರ್ತದೆ ಸರ್ ಈ ಒಂದು ಫ್ರೀ? ಅದು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಇದರ ವ್ಯವಸ್ಥೆ ಇದೆ. ಖಂಡಿತ ಸರ್. ಅದು ಚೆಕ್ ಬೌನ್ಸ್ ಕೇಸ್ ಹೇಳಿ ಅಲ್ಲ, ಈಗ ಬೇರೆ ಎಲ್ಲ ಮಾಹಿತಿ ಆಗಲಿ ಯಾವುದೇ ಇದ್ದರೆ ಅದಕ್ಕೆ ಸ್ಪಂದಿಸುವ ವ್ಯವಸ್ಥೆ ಇದೆ ಸರ್. ಹಾಗೆ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಹಣದ ಚೆಕ್ ಬೌನ್ಸ್ಗಳಾಗಿರ್ತದೆ, ಅಥವಾ ಒಂದು ಬಡಪಾಯಿಗಳು ಅಥವಾ ಒಂದು ಅದನ್ನು ಕೇಸನ್ನು ಹಾಕಿದಲ್ಲಿ ನಿಭಾಯಿಸುವ ಶಕ್ತಿ ಇರ್ತಕ್ಕಂಥ, ಆರ್ಥಿಕವಾಗಿ ಶಕ್ತಿ ಕಡಿಮೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ಉಚಿತವಾಗಿ ಏನಾದರೂ ಕಾನೂನು ವ್ಯವಸ್ಥೆಯಲ್ಲಿ ಏನಾದರೂ ಅವಕಾಶವಿದೆಯೇ ಇದನ್ನು ನಿಭಾಯಿಸುವುದಕ್ಕಾಗಿ ಅವರಿಗೆ? ಆಕ್ಟ್ ಅಲ್ಲಿ ಈ NI ಆಕ್ಟ್ 1881 ಅಲ್ಲಿ ಸೆಂಟ್ರಲ್ ಆಕ್ಟ್ ಥ್ರೂ ಬಂದದ್ದು. ಮೊದಲು ಬ್ರಿಟಿಷ್ ಇದರಲ್ಲಿ ಇತ್ತು, ಆದ್ರೆ ಈಗ ತುಂಬಾ ಅಮೆಂಡ್ಮೆಂಟ್ ಆಯ್ತು. ಇವನ್ 2006 ಅಲ್ಲಿ ಕೂಡ ಅಮೆಂಡ್ಮೆಂಟ್ ಆಗಿದೆ. ಆದ್ರೆ ಆ ಅಮೆಂಡ್ಮೆಂಟ್ ಅಲ್ಲಿ ಎಲ್ಲಿ ಕೂಡ ಉಚಿತ ಕಾನೂನು ಬಗ್ಗೆ ಬರುವುದಿಲ್ಲ. ಈ ಆಕ್ಟ್ ಅಲ್ಲಿ ಬರುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗಿ ಈ NI ಆಕ್ಟ್ ಅಲ್ಲಿ ಬರುವುದಿಲ್ಲ. ಸೊ ಅದ್ರ ಬಗ್ಗೆ ನಾವು ಒಬ್ಬರು ವಕೀಲರನ್ನ ಹಿಡ್ಕೊಂಡು ಕೇಸ್ ಮಾಡಬೇಕು, ಪ್ರೈವೇಟ್ ವಕೀಲರನ್ನ ಹಿಡಿದು ಮಾಡುವಂತ. ಖಂಡಿತ ಸರ್. ಹಾಗೆ ಬಹಳ ಮುಖ್ಯವಾಗಿ ಈಗ ಒಂದು ವಕೀಲರ ಬಳಿ ನಾವು ಆಗ ಮಾತಾಡಿದ್ವಿ ಏನೇನು ದಾಖಲೆಗಳು ಬೇಕಾಗಿ, ಒಂದು ಬಹಳ ಮುಖ್ಯವಾದ ದಾಖಲೆ ಮಿಸ್ ಆದರೆ ಇದು ಕಷ್ಟವಾಗ್ತದೆ ಅಂತ ಹೇಳಿದ್ರಿ. ಈಗ ನಮ್ಮ ವಕೀಲರ ಬಳಿ ಹೋಗುವಾಗ ವಕೀಲರು ಸಾಧಾರಣ ಈ ಒಂದು ಪ್ರಕರಣಗಳ ಕುರಿತಂತೆ ಯಾವೆಲ್ಲ ದಾಖಲೆಗಳನ್ನ ಅವ್ರ ಜೊತೆಗೆ ಸಪೋರ್ಟಿವ್ ಆಗಿ ಕೇಳ್ತಾರೆ ಅಂತಕ್ಕಂಥ? ಸಪೋರ್ಟಿವ್ ಹೇಳಿದ್ರೆ ಅದು ಡಿಪೆಂಡ್ ಆನ್ ದಿ ಟ್ರಾನ್ಸಾಕ್ಷನ್. ಈಗ ನಾನು ಈಗಾಗಿ ಹೇಳಿದಾಗೆ ಕೈ ಸಾಲ ಕೊಟ್ಟಿರ್ಬೋದು. ಕೈ ಸಾಲ ಕೊಟ್ಟಿರುವಾಗ ಅದಕ್ಕೆ ಬೇಕಾದಂತ ಅಗ್ರಿಮೆಂಟ್ ಆಗಿರ್ಬೋದು, ಇಲ್ಲದ್ರೆ ಮನೆ ತಗೊಳ್ಳುವಾಗ ಮನೆದು ವಿಷಯ ಇರ್ಬೋದು. ಹಾಗೆ ಮನೆ ಕಟ್ಟುವಾಗ ಇದಾಗಿರ್ಬೋದು, ಇಲ್ಲದ್ರೆ ಒಬ್ರು ಮೆಟೀರಿಯಲ್ ತಗೊಳ್ತಾರೆ. ಮೆಟೀರಿಯಲ್ ತಗೊಳ್ಳುವಾಗ ಅದ್ರ ಇನ್ವಾಯ್ಸ್ ಆಗಿ, ಇಲ್ಲದ್ರೆ ಅದಕ್ಕೆ
ಎಂತ ಡೆಲಿವರಿ ನೋಟು ಆ ರೀತಿ Yes, sir. Yes. ಡಿಪೆಂಡಿಂಗ್ ಆನ್ ದಿ ಟ್ರಾನ್ಸಾಕ್ಷನ್. ಈಗ ಯಾರ್ಯಾರು ಟ್ರಾನ್ಸಾಕ್ಷನ್ ಮಾಡ್ತಾರೆ ಅದು ಅವರದ್ದು ಡ್ಯೂಟಿ ಟು ಮೇಂಟೈನ್ ದಿ ರೆಕಾರ್ಡ್. ಈಗ ಅವನು ಕೊಡುವಾಗ ಅವನ ಕೈಯಲ್ಲಿ ಆ ಸಿಗ್ನೇಚರ್ ತಕೊಂಡು ನಾನು ಹೀಗೆ ಡೆಲಿವರಿ ತಗೊಂಡಿದ್ದೆ. ಸಪೋಸ್ ಒಬ್ಬ 1 ಲಕ್ಷದ ಗೂಡ್ಸ್ ತಗೊಳ್ತಾನೆ, Yes, ಕೊಡುವಾಗ ಚೆಕ್ ಕೊಟ್ಟಿರ್ತಾನೆ ಯಾವುದೋ ಒಂದು ಮೆಟೀರಿಯಲ್ ಆಗಿದೆ. Okay. ಆದ್ರೆ ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಓನರ್ ಆಫ್ ದಿ ಪ್ರಾಪರ್ಟಿ, ಯಾರು ಕೊಡ್ತಾರಲ್ಲ Certainly. ಇಲ್ಲದ್ರೆ ಡೀಲರ್. ಡೆಫಿನೆಟ್ಲಿ. ಓಕೆ ಓಕೆ. ಆ ತರ ಮಾಡಿದ್ರೆ ನಮ್ಮ ಕೇಸಿಗೆ ಸ್ವಲ್ಪ ಸಪೋರ್ಟ್ ಆಗ್ತದೆ. ಇಲ್ಲದ್ರೆ ಸುಮ್ಮನೆ ಹೀಗೆ ಕೊಟ್ಟು ಚೆಕ್ ತಗೊಂಡ್ರೆ ಬಹಳ ಕಷ್ಟ ಆಗ್ತದೆ. ಕಷ್ಟ ಆಗ್ತದೆ ಸರ್. ಕೆಲವು ಬಾರಿ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಬ್ಯಾಂಕಿನಿಂದ ಏನಾದರೂ ತೊಡಕಾಗ್ತಕ್ಕಂಥ ಸಮಸ್ಯೆಗಳಿದೆಯಾ ಅಂತ? ಬ್ಯಾಂಕಿನಲ್ಲಿ ಅಂದ್ರೆ ಬ್ಯಾಂಕಿನ ಕೆಲಸದ ವರ್ಕಿಂಗ್ ಸಿಸ್ಟಮ್ನಲ್ಲಿ ಅಥವಾ ಡಿಲೇ ಆಗ್ತಕ್ಕಂಥದ್ದು. ಈಗ ಯಾವುದೋ ಒಂದು ಶಾಖೆ ಅಥವಾ ಯಾವುದೋ ಬ್ಯಾಂಕ್ ಸಂಸ್ಥೆಯಲ್ಲಿ ಒಂದು ಚೆಕ್ಕನ್ನು ಹಾಕಿದಾಗ ಅಲ್ಲಿಂದ ಏನಾದರೂ ತೊಂದರೆಯಾಗಿ ಬೌನ್ಸ್ ಆಗ್ತಕ್ಕಂಥದ್ದು, ಆ ರೀತಿ ಏನಾದರೂ ಅವಕಾಶಗಳಿದೆಯಾ? ಬ್ಯಾಂಕಿನಲ್ಲಿ ಏನ್ ಹೇಳಿದ್ರೆ ಡಿಪೆಂಡ್ ಆನ್ ದಿ ಆಫೀಸರ್. ಆದ್ರೆ ಬ್ಯಾಂಕಿನಲ್ಲಿ ಹೆಚ್ಚಾಗಿ ಆ ರೀತಿಯಾಗಿ ಬಹಳ ಕಡಿಮೆ ಕಡಿಮೆ ಅವರು ಅದಕ್ಕೆ ಅಂತಾನೆ ಒಂದು ಹೌದು. ಸಂಸ್ಥೆಯನ್ನು ಖಂಡಿತ ಯಾಕಂದ್ರೆ ಅದರಲ್ಲಿ ಕೂಡ ಲೀಗಲ್ ಅಡ್ವೈಸರ್ ಅಲ್ಲಿ ಇರ್ತಾರೆ ಇರ್ತಾರೆ. ಬ್ಯಾಂಕಲ್ಲಿ ಕೂಡ. ಹಾಗೆ ಸರ್, ಬ್ಯಾಂಕ್ಗಳಲ್ಲಿಯೂ ಕೂಡ ಮಾಹಿತಿಯನ್ನು ನೀಡ್ತಕ್ಕಂಥ ವ್ಯವಸ್ಥೆ ಏನಾದರೂ ಇದೆಯಾ ಚೆಕ್ಗಳ ಕುರಿತಂತೆ? ಯಾಕಂದರೆ ಕೆಲವು ಏನು ಸಂಸ್ಥೆಗಳಲ್ಲಿ ನೋಟ್ಗಳ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ಹಾಕಿರ್ತಾರೆ. ಈ ನೋಟ್ನಲ್ಲಿ ಈ ರೀತಿಯಾದಂಥ ಇದ್ರೆ ಇದು ಕೋಟಾ ನೋಟು ಅಥವಾ ಇದು ಉಪಯೋಗಕ್ಕೆ ಬಾರದು, ಇದು ಮುಗಿದೋಗಿದೆ ಅವಧಿ, ಇದನ್ನು ಬಳಸಲಿಕ್ಕಿಲ್ಲ, ಬ್ಯಾನ್ ಆಗಿದೆ, ಈ ರೀತಿ ಏನಾದರೂ ಒಂದಷ್ಟು ಅವೇರ್ನೆಸ್ ಆಗ್ತಂತ ಒಂದಷ್ಟು ಮಾಹಿತಿಯನ್ನು ಹಾಕಿರ್ತಾರೆ. ಆ ರೀತಿ ಬ್ಯಾಂಕ್ನಲ್ಲಿ ಚೆಕ್ಗಳ ಕುರಿತಂತೆ ಏನಾದರೂ ಅವೇರ್ನೆಸ್ ಇರ್ತದೆ? ನನಗೆ ಬಂದಂತಹ ಗಮನ ಪ್ರಕಾರ ನಾನು ಹೋದಂತ ಬ್ಯಾಂಕ್ ಅಲ್ಲಿ ಎಲ್ಲಿ ಕೂಡ ನೋಟಿಸ್ ಬೋರ್ಡ್ ಆಗಿ ಇಲ್ಲದ್ರೆ ಒಂದು ಡಿಸ್ಪ್ಲೇ ಆಗಿ ಹಾಕುವಂತದ್ದು ನಾನು ಕಂಡಿಲ್ಲ ಈವರೆಗೆ ಯಾವುದೇ ಬ್ಯಾಂಕ್ ಅಲ್ಲಿ. ಏನೇ ಇದ್ರೂ ಕಾನೂನಿನ ತಜ್ಞರ ಕಡೆಯೇ ನಾವು ಬಳಿಯೇ ತಿಳ್ಕೊಳ್ಬೇಕಂತ. ಎಲ್ಲಿಯಾದ್ರೂ ಬ್ಯಾಂಕ್ ಮ್ಯಾನೇಜರ್ ಅವರು LLB ಇಲ್ಲದ್ರೆ ಕಾನೂನು ಇದಿದ್ರೆ ಅವರು ಕೊಡುವಂತ ಸಾಧ್ಯತೆಗಳಿದೆ. ಖಂಡಿತ. ಎಸ್ ಸರ್, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಸಾಕಷ್ಟು ವಿಷಯಗಳನ್ನು, ಬಹಳ ಮುಖ್ಯವಾಗಿ ಏನು ಚೆಕ್ ಬೌನ್ಸ್ ಪ್ರಕರಣಗಳ ಕುರಿತಂತೆ, ಈ ವರ್ಗಾವಣೆ ಲಿಖಿತಗಳ ಅಧಿನಿಯಮ ಕಾಯ್ದೆಯ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನೀಡಿದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಸಾಕಷ್ಟು ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಇವತ್ತು ಕಾನೂನು ಸ್ಪಂದನ ವಿಷಯದಲ್ಲಿ ಏನು ನಮ್ಮ ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ರಾಘವೇಂದ್ರ ರಾವ್ ಅವರು ವರ್ಗಾವಣೆ ಲಿಖಿತಗಳ ಅಧಿನಿಯಮ ಚೆಕ್ ಬೌನ್ಸ್ ವಿಷಯಗಳ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಮಗೆ ನೀಡಿದರು. ನಾವು ಬಳಸ್ತಕ್ಕಂಥ ಚೆಕ್ಗಳು ಅಥವಾ ಬ್ಯಾಂಕ್ನ ವಹಿವಾಟುಗಳಲ್ಲಿ ಚೆಕ್ನ ವ್ಯವಹಾರದ ಕುರಿತಂತೆ ಈ ಮಾಹಿತಿ ತುಂಬ ಪ್ರಮುಖವಾದದ್ದು. ಈ ಮಾಹಿತಿಯನ್ನು ನಾವು ನಮ್ಮ ಬದುಕಿನಲ್ಲಿ ಬಳಸ್ಕೊಂಡ್ರೆ ತುಂಬ ಅಗತ್ಯ ಅಂತಕ್ಕಂಥ ಒಂದು ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ TV. ನಮಸ್ತೆ.